Nama TV presents Dance Mommy Dance. Dance, mommy, 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 dance. ಓಕೆ ನಮ್ಮಲ್ಲಿ ತೊಂದು ಪುನಂಚಿನ ಮಾತಣ್ಣನಕ್ಲಿಗೆ ಅಕ್ಕನಕ್ಲಿಗೆ ಅಮ್ಮನಕ್ಲಿಗೆ ಆಂಟಿನಕ್ಲಿಗೆ ಅಂಕನಕ್ಲಿಗೆ ಅಜ್ಜನಕ್ಲಿಗೆ ದೊಡ್ಡಪ್ಪನಕ್ಲಿಗೆ ಚಿಕ್ಕಪ್ಪನಕ್ಲಿಗೆ ಮಲ್ಲಕ್ಲಿಗೆ ಎಲ್ಲಿಯಾಕ್ಲಿಗೆ ಎಲ್ಲದಕ್ಲಿಗೆ ಬರಿತಿಲ್ಲದಕ್ಲಿಗೆ ಮಾತಾಡಲ್ಲ. ವೆಲ್ಕಮ್ ಟು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5. ಎಸ್, ನಾವು ಯಾವ ರೀತಿ ಡ್ಯಾನ್ಸಲ್ಲಿ ತಲ್ಲೀನರಾಗಿ ಮ್ಯೂಸಿಕ್ ಸ್ಟಾಪ್ ಆಗಿದೆ ಗೊತ್ತಾಗ್ಲಿಲ್ವೋ, ಅದೇ ರೀತಿ ಇಡೀ ವಾರ ಕಾಯ್ತಾ ಇರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಗಲಿಕ್ಕಿದೆ. ಸೊ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಫಾರ್ ಅ ಫ್ರೆಶ್ ನ್ಯೂ ಎಪಿಸೋಡ್ ಆಫ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5. ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅಂಡ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ಎಸ್, ಥ್ಯಾಂಕ್ಸ್ ಟು ಆಲ್ ಸ್ಪಾನ್ಸರ್ಸ್, ಯಾಕೆಂದರೆ ಅವರಿಂದಾಗಿ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮತ್ತೊಮ್ಮೆ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಹಾಗೂ ಸೌಜನ್ಯ ಹೆಗ್ಡೆ ನಾವೆಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಹ ಸಮಯ. ಸೊ ಲೆಟ್ಸ್ ಸ್ಟಾರ್ಟ್ ಗೋಯಿಂಗ್. ಓಕೆ, ಸೊ ಅವ್ರೇನೇ Start ಆಗಿಲ್ವಾ? ಸ್ಟಾರ್ಟ್ ಆಗಿದೆ, ಬಟ್ ನೀವು ಡ್ಯಾನ್ಸ್ ಮಾಡಬೇಕಾಗಿರೋದಲ್ಲ. ಮಮ್ಮೀಸ್ ಹೌದು, ಬಟ್ ಡೆಫಿನೆಟ್ಲಿ ಆ ಮಮ್ಮೀಸ್ ಇನ್ನೂ ಬರಬೇಕು. ಸೊ Right, ನೀವು sorry, ಆಂಕರಿಂಗ್ ಮಾಡಬೇಕು. sorry, ಓಕೆ, sorry. ಎನಿವೇಸ್ ಇವತ್ತಿನ ಕಾರ್ಯಕ್ರಮ ಶುರು ಮಾಡುವಂತಹ ಸಮಯ. ಶುರು ಮಾಡಬೇಕು ಅಂತಂದರೆ ನಾವು ಬಂದು ನಮ್ಮ ಮಮ್ಮೀಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಸುಮ್ಮನೆ ಡ್ಯಾನ್ಸ್ ಮಾಡಿ ನಾವು ವಿನ್ನರ ಅವ್ರು ವಿನ್ನರ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಯಾರು ಹೇಳಬೇಕು ಅವರು ಕೂಡ ರೆಡಿ ಆಗಿದ್ದಾರೆ. ಸೊ ಜಡ್ಜಸ್, ದೇ ಆರ್ ದ ಇಂಟಗ್ರಲ್ ಆ್ಯಂಡ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಶೋ. ಸೊ ಅವರನ್ನು ಪ್ರೀತಿಯಿಂದ ವಿನಮ್ರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವಂತಹ ಸಮಯ. ಸೊ ಫಸ್ಟ್ ಆಗಿ ನಾನು ವೆಲ್ಕಮ್ ಮಾಡೋವಂಥದ್ದು ಯಾವತ್ತು ಸೂರಜ್ ಸರ್ನ ವೆಲ್ಕಮ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಮ್ಮ ಊರ್ದ ನಮ್ಮ ನೀರ್ದ ಇಲ್ಲ ಬರುತ್ತೆ ನೀರಕರತ ಆಂಡ ಬಾಂಬೆ ಸೆಟ್ಲ್ ಆಯ್ನ ನಮ್ಮ ನಿತೇಶ್ ಮೇರೆ ಆತ್ಮೀಯವಾದ ವೆಲ್ಕಮ್ ಮಲ್ಪೆ. ಒಂಜಿ ವಿಷಯ ಇರ್ನ ಬಗ್ಗೆ ಪನ್ಪುಂದಾಂಡ ಇರು ತುಳುಡು ಪಾತಿರೋದ ಭಾರಿ ಖುಷಿ ಆಪನ್ಗೆ. ಅವು ಕೀ ಮಗ ಚೈನ್ ಅದು ಮಸ್ತ್ ಖುಷಿ ಆಪನ್ಗೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ನೆಕ್ಸ್ಟ್ ಜಡ್ಜ್ ಎಲ್ಲರು ಮನೆ ಮೊದಲ ಪಾಠಶಾಲೆ ಅಮ್ಮ ತಾನೇ ಮೊದಲ ಗುರು ಅಂತ ಹೇಳಿದ ಮಾತಿಗೆ ತಕ್ಕವಾಗಿ ಅ ಆ ಇ ಈ ಅನ್ನ ಬಹಳ ಸುಂದರವಾಗಿ ಹಾಡಿನ ಮುಖೇನ, ಮುಖದ ಎಕ್ಸ್ಪ್ರೆಷನ್ನ ಮುಖೇನ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಒಂದು ಮಾಧ್ಯಮ ಮೂಲಕ ಪ್ರಶಂಸೆಯನ್ನು ಪಡೆದಂತಹ ಒಂದು ಆರ್ಟಿಸ್ಟ್ ನಮ್ಮ ಜೊತೆ ಇದ್ದಾರೆ. ಮಾನ್ಸಿ ಸುಧೀರ್ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಅದೇ ರೀತಿ ನಮ್ಮ ಜೊತೆ ಇರೋವಂಥದ್ದು ನಮ್ಮೊಟ್ಟಿಗೂ ಪುನರ್ ಅವು ಏತೆ ಎಪಿಸೋಡ್ಸ್ ಆವಡು ಏತೆ ಸೀಸನ್ಸ್ ಆವಡು ಮಮ್ಮೀಸ್ನಾಗಲ್ಲಿ ಚೇಂಜ್ ಆವಂದು ಪೇರು ಆಂಡ ಚೇಂಜ್ ಆವಂದು ಉಪ್ಪು ನಂಚಿನ ಮೂಜಿ ಜನ ಒಂಜಿ ಯಾನ್ ಒಂಜಿ ಸೌಜನ್ಯ ಒಂಜಿ ಸೂರಜ್ ಸನಿಲ್. ಸೊ ವೆಲ್ಕಮ್ ಟು ದ ಶೋ. Nama TV presents Sun Premium Refined Sunflower Oil Dance Mommy Dance Season 5 powered by Aruna Masala and Citadel Developers. ನಮ್ಮ ಕಾರ್ಯಕ್ರಮದ ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್, ಇವರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಜನರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಮತ್ತು ಹೆಲ್ದಿ ಥಿಂಗ್ಸನ್ನು ಪ್ರಮೋಟ್ ಮಾಡ್ತಾ ಇದ್ದೇವೆ. ಜನಪ್ರಿಯ ರೈಸ್ ಕುಚ್ಚಲಕ್ಕಿ, ನಾನು ಯಾವಾಗಲೂ ಹೇಳ್ತಾ ಇದ್ದಾರೆ ಇದನ್ನು ತಗೊಂಡ್ರೆ ಹೆಲ್ದಿ ಆಗಿರ್ತೀರಾ ಅಂತ. ನಾವು ಪಾರಂಪರಿಕವಾಗಿ ಒಂದು ಮಾಡುವಂತಹ ಗಂಜಿ ಊಟ, ಅದಕ್ಕೆ ಬ್ರೌನ್ ರೈಸ್ ಬೇಕಾಗುತ್ತೆ. ಸೊ ಜನಪ್ರಿಯ ಕುಚ್ಚಲಕ್ಕಿ ವೆರಿ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಅಂತ ಹೇಳ್ಬೋದು. ಅದರ ಜೊತೆ ನಮ್ಮ ಜೊತೆ ಸ್ಪಾನ್ಸರ್ ಆಗಿ ಬಂದವರು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಯಾವ ತಾಯಿ ಆದರೂ ಕೂಡ ಮಕ್ಕಳಿಗೆ ಒಂದು ಹೆಲ್ದಿ ಆದಂಥ ಫುಡ್ಡನ್ನು ಕೊಡಬೇಕು ಅಂತ ನಮ್ಮ ಆಸೆ ಆಗಿರುತ್ತೆ. ಹಾಗಾಗಿ ಪೌಷ್ಟಿಕಾಂಶ ಇರುವಂತಹ ಹೆಲ್ದಿ ಫುಡ್ಡನ್ನು ನೀಡುವಂತಹ ಚಿತ್ರಕೂಟ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಕೋರ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಕ್ಕಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ಅನ್ನುವಂತಹ ಒಂದು ಸ್ಪೆಷಲ್ ಪ್ರೈಸನ್ನು ಕೊಡುವಂಥ ರಿವೆಂಟೋ ಆಯುರ್ವೇದಿಕ್ ವೆಲ್ ಬೀಯಿಂಗ್ ಪಾರ್ಟ್ನರ್, ಇವರಿಗೂ ಕೂಡ ಥ್ಯಾಂಕ್ಸ್ ಅನ್ನು ಹೇಳ್ತಾ BA ಪ್ಲೈವುಡ್, ಸ್ಮರಣಿಕಾ ಉಡುಪಿ ಎಲ್ರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ, ಇನ್ನಷ್ಟು ನಮ್ಮ ಸ್ಪಾನ್ಸರ್ಸ್ ಇದ್ದಾರೆ. ಈ ಇಡೀ ಸೀಸನ್ ಇಷ್ಟು ಚೆನ್ನಾಗಿ ಹೋಗಬೇಕಾದ್ರೆ ಅವರ ಸಹಕಾರ ಬೆಂಬಲ ನಿಜವಾಗ್ಲೂ ಇದೆ ಅಂತ ಹೇಳ್ತಾ ಅವರನ್ನು ಗೌರವಿಸ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೆಯುವಂತಹ ಸಮಯ. ಇಫ್ ದ ಜಡ್ಜಸ್ ಆರ್ ರೆಡಿ, ಆಡಿಯನ್ಸ್ ಇಸ್ ರೆಡಿ, ವಿ ಆರ್ ರೆಡಿ, ವಿಲ್ ಕಾಲ್ ದ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಚೇತನಾ ರಾವ್. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಎಸ್, ಹಾಯ್. ಹಲೋ. ಓಕೆ, ಸೊ ಏನೋ ಪ್ರಾಕ್ಟೀಸ್ ಎಲ್ಲ ನಡೀತಾ ಇದೆ, ಏನೋ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಬೇರೆ. ಸೊ ಫಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ. ಫಸ್ಟ್ ಆಫ್ ಆಲ್ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಅನ್ನಿಸ್ತದೆ. ಓಕೆ, ಸೊ ಫುಲ್ ಪ್ರಿಪೇರ್ ಆದಾಗ ಕಾಣುತ್ತೆ. ಅದಲ್ಲದೆ ನಿಮ್ಗೆ ಟ್ರೈನ್ ಮಾಡ್ತಾ ಇದ್ರು ನಿಮ್ಮ ಕೊರಿಯೋಗ್ರಾಫರ? ಅವರ ಅಸಿಸ್ಟೆಂಟ್. ಓಕೆ, ಕೊರಿಯೋಗ್ರಾಫರ್ ಅವರ ಅಸಿಸ್ಟೆಂಟ್. ನಿಮ್ಮ ಕೊರಿಯೋಗ್ರಾಫರ್ ಹೆಸರು?
ಪ್ರೀತೇಶ್. ಓಕೆ ಸರ್, ನಿಮ್ಮ ಹೆಸರು? ಸುದರ್ಶನ್. ಓಕೆ, ಸೊ ಫಸ್ಟ್ ಯಾಕಂದರೆ ನೀವು ನಿಮ್ಮ ಕೊರಿಯೋಗ್ರಾಫರ್ ಸೇರಿ ಇಬ್ಬರು ಅದಕ್ಕೆ ಕೊರಿಯೋಗ್ರಫಿ ಮಾಡಿರ್ತೀರಾ. ಸೊ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5ಗೆ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ನಿಮ್ಗೆ ಹೇಗೆ ಅನಿಸ್ತು? ಯಾವ ರೀತಿ ಚಾಲೆಂಜಿಂಗ್ ಅಂತ ಅನಿಸ್ತು? ತುಂಬಾ ಖುಷಿ ಆಗ್ತಿದೆ. ಆದರೆ ಕೊರಿಯೋಗ್ರಫಿ ಮಾಡಿದವರು ಪ್ರಾಕ್ಟೀಸ್ ನಾವು ಕೊಡ್ತಿದ್ದೆ ಅವರ ಅಸಿಸ್ಟೆಂಟ್ ಆಗಿ. ತುಂಬ ಒಳ್ಳೆ ಹಾರ್ಡ್ ವರ್ಕರ್ ಅವರು. ಫೈನಲಿಗೆ ಬರ್ತಾರೆ ಅಂತ ಒಂದು ಆಸೆ ಇದೆ. ಫಸ್ಟೇ ಹೇಳ್ತಾ ಇದ್ದಾರೆ ಅವರು ಫೈನಲಿಗೆ ಬರ್ತಾರೆ ಅಂತ ಹೇಳಿ. ಸೊ ವೆರಿ ನೈಸ್, ಕಾನ್ಫಿಡೆಂಟ್. ಓಕೆ ಮೇಡಮ್, ಸೊ ಎಷ್ಟು ಸಮಯದಿಂದ ಡಾನ್ಸ್ ಟ್ರೈನಿಂಗ್ ಇದಕ್ಕೋಸ್ಕರ ತಗೊಳ್ತಾ ಇದ್ದೀರಾ? 3 ವೀಕ್ಸಿಂದ ಟ್ರೈನಿಂಗ್ ತಗೊಳ್ತಾ ಇದ್ದಾನೆ. ಓಕೆ, ಸೊ ನೀವು ಬೇಸಿಕಲಿ ಮಂಗಳೂರಿಂದಲೇನಾ? ಹೌದು, ಮಂಗಳೂರು. ಓಕೆ, ಸೊ ಡಾನ್ಸ್ ಅಂತ ಹೇಳ್ತಾರೆ, ಎಷ್ಟು ಇಷ್ಟ ನಿಮಗೆ? ಡ್ಯಾನ್ಸ್ ಅಂದರೆ ಮೊದಲಿಂದನೂ ಇಷ್ಟ, ಈವನ್ ಸ್ಕೂಲ್ ಟೈಮಿಂದನೂ. ಆಮೇಲೆ ಮಿಡ್ಲಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಈಗ ಎಗೇನ್ ಇದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಬಂತು, ಅದನ್ನು ಪಾರ್ಟಿಸಿಪೇಟ್ ಮಾಡಬೇಕಂತೇಳಿ ಎಗೇನ್ ಸ್ಟಾರ್ಟ್ ಮಾಡಿದ್ದೇನೆ ಇವಾಗ. ವೆರಿ ನೈಸ್. ಈಗ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈಗ ಮಮ್ಮೀಸ್ಗಳು ತಾಯಂದಿರು ಅಂತ ಹೇಳಿದರೆ ಮನೆಯ ಕೆಲಸ ಇರುತ್ತೆ, ಮಕ್ಕಳ ಏನಾದರೂ ಜವಾಬ್ದಾರಿ ಇರುತ್ತೆ. ಸೊ ಅದನ್ನೆಲ್ಲ ಈ ಡಾನ್ಸ್ ಮಮ್ಮಿ ಡಾನ್ಸ್ಗೋಸ್ಕರ ಸ್ವಲ್ಪ ಬದಿಗಿಡಬೇಕಾಗತ್ತೆ. ಪ್ರಾಕ್ಟೀಸ್ ಇರುತ್ತೆ, ರಿಹರ್ಸಲ್ಸ್ ಇರುತ್ತೆ, ರೌಂಡ್ಸ್ಗಳಿರುತ್ತೆ. ಸೊ ಕಷ್ಟ ಅಂತ ಅನಿಸುತ್ತಾ? ಖಂಡಿತ, ಆದರೆ ಮ್ಯಾನೇಜ್ ಮಾಡ್ಕೊಂಡು ಹೋಗುವ ಕೆಪಾಸಿಟಿ ನಮಗೆ ಇದೆ ಅಂತ ನನ್ನ ಭಾವನೆ. ಸೂಪರ್. ಸೊ ಇವತ್ತಿನ ಫಸ್ಟ್ ರೌಂಡ್ಗೆ ಏನು ಪ್ರಿಪೇರ್ ಮಾಡಿದ್ದೀರಾ? ಇದು ಕಥಕ್ ಸ್ಟೈಲ್ ಡ್ಯಾನ್ಸ್. ಸೊ ಚೆನ್ನಾಗಿದೆ, ನೋಡಿ ಗೊತ್ತಾಗುತ್ತಲ್ಲ. ಅವರು ವೇಟ್ ಅಂಡ್ ವಾಚ್ ಅಂತ ಹೇಳ್ತಾ ಇದ್ದಾರೆ. कहते हैं श्री राम के छूने से पत्थर की शीला अहिल्या बन गई, वैसे ही नृत्य की देवी माधुरी जी के आने से इन पत्थरों की मूरत में जान आ गई. रघुकुल रीत सदा चली आई, प्राण जाए पर वचन न जाई. ಓಕೆ 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 ತುಂಬ ಚೆನ್ನಾಗಿತ್ತು ಅಂತ ಆ್ಯಸ್ ಅನ್ ಆಡಿಯನ್ಸ್ ನಾನು ಹೇಳ್ಬೋದು, ಬಟ್ ಜಡ್ಜ್ಮೆಂಟ್ ಅವರೇ ಕೊಡಬೇಕು. ಸ್ವಲ್ಪ ಮುಂದೆ ಬನ್ನಿ. ಸೊ ನನಗೇನು ಪರ್ಸ್ನಲಿ ಲೈಕ್ ಆಯಿತು ಅಂದರೆ ನೋಡಿ, ಎಕ್ಸ್ಪ್ರೆಷನ್ ಕ್ವೀನಲ್ಲಿದ್ದಾರೆ, ಅವರು ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತಾರೆ. ಸೊ ನೀವು ಕೂಡ ತುಂಬ ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ರಿ. ಆ್ಯಸ್ ಅನ್ ಆಡಿಯನ್ಸ್ ನನಗೆ ತುಂಬ ಖುಷಿ ಆಯಿತು. ಇಲ್ಲಾಂದರೆ ಕೆಲವ್ರು ಕೇಳ್ಬೋದು ನೀವು ಹೆಂಗೆಲ್ಲ ಹೇಳ್ಬೋದು ಅಂತ, ಬಟ್ ಆಡಿಯನ್ಸಾಗಿ ಡೆಫಿನೆಟ್ಲಿ ಹೇಳ್ಬೋದು.
ಸೊ ತುಳು ಬರ್ಪಣಿರಿಗೆ ಮೈಕಲ್ಲಿ ಎಸ್. ಸೊ ಈಗ ದಾದ ಅನ್ಕೊಂಡು ದಾದ ವಿಷಯ ಒಲ್ತು ಎಂಜಾಯ್ ದಾದೆ ಕನ್ನಡದಲ್ಲಿ ಕನ್ನಡನಾ? ಓಕೆ, ಸ್ವಲ್ಪ ಮುಂದೆ ಬನ್ನಿ. ಓಕೆ, ತುಳು ಬರಲ್ಲ? ಬರುತ್ತೆ, ಹಾ. ಆದರೆ ಕನ್ನಡ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಇವಾಗ ರಿಪೀಟ್ ಮಾಡಬೇಕು. ಓಕೆ, ಬೇರೆನೇ ಪ್ರಶ್ನೆ ಕೇಳ್ತೀನಿ, ಪರವಾಗಿಲ್ಲ. ಸೊ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅನ್ನೋವಂಥ ವೇದಿಕೆ ಬರಬೇಕು ಅಂತ ಹೆಂಗೆ ಅನ್ನಿಸ್ತು? ಎಲ್ಲಿಂದ ಶುರುವಾಯಿತು? ಸೊ ಯಾರು ಹೇಳಿದ್ರು, ಅಥವಾ ನಿಮಗೆ ಅನ್ನಿಸ್ತಾ ಇತ್ತಾ ಬರಬೇಕು ಅಂತ? ಏನು ವಿಚಾರ? ಆ್ಯಕ್ಚುಲಿ ಮಗು ಆದಮೇಲೆ ಹಾಂ, ನನಗೆ ಅವಳೊಂದು ರೆಕಗ್ನೈಸ್ ಆಗ್ತಾಳೆ ಇದರಲ್ಲಿ. ಓಕೆ ಇದು ಮಮ್ಮಿಯವ್ರದ್ದು ಶೋ, ಓಕೆ. ಸೊ ಅದೊಂದು ಮೇನ್ ರೀಸನ್. ಓ ಮೈ ಗಾಡ್, ನೋಡಿ ತಾಯಂದಿರು ಅಂದರೆ ಅದೇ, ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಇದ್ದರೂ ಕೂಡ ನನ್ನ ಮಗಳು ಇಲ್ಲಿ ಹೈಲೈಟ್ ಆಗಬೇಕು ಅಂತ ನೀವು ಬಂದಿರೋ ಅಂಥದ್ದು, ದಟ್ಸ್ ರಿಯಲಿ ಗ್ರೇಟ್. ಹಾಗಾದರೆ ಎಂಡಲ್ಲಿ ಡೆಫಿನೆಟ್ಲಿ ನಿಮ್ಮ ಮಗಳನ್ನ ಇಲ್ಲಿ ಕರೆಸ್ತೀನಿ ನಾನು, ಡೋಂಟ್ ವಾರಿ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಇವತ್ತಿನ ಪರ್ಫಾರ್ಮೆನ್ಸ್? ನೀವು ಪ್ರಾಕ್ಟೀಸ್ ಮಾಡಿದಾಗ ಹಿಂಗೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಸೊ ಹಂಗೆ ಆಯ್ತಾ ಹೆಂಗೆ? ಆ್ಯಕ್ಚುಲಿ 100% ಕೊಟ್ಟಿಲ್ಲ ಅನಿಸುತ್ತೆ ನನಗೆ. ಅಲ್ಲ ಪರವಾಗಿಲ್ಲ, ಬೇಡ ಬಿಡಿ, ಸುಮ್ಮನೆ ನೀವೇ ಹೇಳಿ, ಯಾಕೆ ಅವ್ರಿಗೆ ಗೊತ್ತಾಗೋದಲ್ವಾ. ಸೊ ಸ್ಟ್ರೇಟ್ ಅವೇ ಮ್ಯಾಮ್ ಹತ್ರ ಕೇಳ್ತೀನಿ, ಸೊ ನಿಮಗೆ ಹೆಂಗೆ ಅನ್ನಿಸ್ತು? ಚೇತನ ನಮಸ್ತೆ. ನಮಸ್ತೆ ಮ್ಯಾಮ್. ತುಂಬ ಚೆನ್ನಾಗಿತ್ತು. ಓವರ್ ಆಲ್ ವೆರಿ ನೀಟ್ ಪರ್ಫಾರ್ಮೆನ್ಸ್. ನಿಮ್ಮ ಬೆಸ್ಟ್ ಆ್ಯಂಡ್ ನಿಮ್ಮ ತಾಕತ್ತಿರೋದು ಪೋಶ್ಚರ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್, ಅದು ತುಂಬ ಚಂದ ಕಾಣ್ತಾ ಇತ್ತು. ನಿಮ್ಮ ಕಾಸ್ಟ್ಯೂಮ್ ಚೆನ್ನಾಗಿದೆ, ಮೇಕಪ್ ಚೆನ್ನಾಗಿದೆ, ಆ ಮೇಕಪ್ಪಿಗೆ ಸರಿಯಾಗಿ ಎಕ್ಸ್ಪ್ರೆಷನ್ನು ಚೆನ್ನಾಗಿ ಕೊಟ್ಟಿದ್ದೀರಿ. ಕಥಕ್ ಶೈಲಿಯ ನೃತ್ಯ ಬಹಳ ಚಂದ ಮಾಡಿದ್ರಿ. ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತೇನೋ ಅಂತ ನನಗನ್ನಿಸಿತು. ಕೆಲವು ಕಡೆ ಫೂಟ್ ವರ್ಕ್ ಇನ್ನೂ ಇದ್ದಿದ್ರೆ, ಅಂದರೆ ಬೀಟ್ ಆಗಿತ್ತಲ್ಲ, ರಿದಮ್ ಆಗಿತ್ತು, ಸೊ ಕೆಲವು ಕಡೆ ಫೂಟ್ ವರ್ಕ್ ಮಾಡ್ಬೋದೇನೋ ಅಂತ ಅನ್ನಿಸ್ತಿತ್ತು. ಬಟ್ ಓವರ್ ಆಲ್ ವೆರಿ ನೀಟ್ ಆ್ಯಂಡ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಹಾಗಾದರೆ ನಾನು ಹೇಳಿದ್ದು ಕರೆಕ್ಟು, ಎಕ್ಸ್ಪ್ರೆಷನ್ ಎಲ್ಲ ಅಲ್ವಾ? ಓಕೆ, ಅದಕ್ಕೆ ಸೊ ಇವಾಗ ರೀಸೆಂಟಾಗಿ ನಾನು ಹೇಳಿದ್ದೆಲ್ಲ ಮ್ಯಾಚ್ ಆಗ್ತಾ ಇದೆ. ನಾನೇನು ಹೇಳ್ತೀನೋ ಜಡ್ಜಸ್ ಹಂಗೆ ಹೇಳ್ತಾರೆ. ಸೊ ಸೂರಜ್ ಸರ್ ನಮಸ್ತೆ. ಮೇ ಬಿ ನೀವು ಬಿಸಿ ಇತ್ತು ನಾ ಪನ್ಲೆ ಐ ಕ್ಯಾನ್ ಯಾರನ್ನ ಟ್ರೈ ಮಾಡ್ಬಳಿ ಜಡ್ಜ್ ಅದ. ಬಟ್ ಎನಿವೇಸ್, ಇದು ಸೂರಜ್ ಸರ್ ಇರ್ ಪನ್ಲೆ ಇರಾಗ ಎಂಚಾಂಡು ಹೌ ವಾಸ್ ದ ಪರ್ಫಾರ್ಮೆನ್ಸ್? ಚೇತನ ಎಸ್ ಸರ್. ನಮಸ್ತೆ. ನಮಸ್ತೆ ಸರ್. ಎಲ್ಲರೂ ಹೇಳಿದಾಗೆ ಇಷ್ಟು ಪರ್ಫಾರ್ಮೆನ್ಸ್ ಬಂದದ್ರಲ್ಲಿ ಎಕ್ಸ್ಪ್ರೆಷನ್ ವೈಸ್ ಯು ಆರ್ ದ ಬೆಸ್ಟ್. ಇಲ್ಲಿಯವರೆಗೆ ಏನು ಪರ್ಫಾರ್ಮೆನ್ಸ್ ಆಯಿತು, ಐ ಥಿಂಕ್ ನಾನು ನಿಮ್ಮ ಎಕ್ಸ್ಪ್ರೆಷನ್ ಫ್ಯಾನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಲಾಟ್ ಆಫ್ ವೆರೈಟೀಸ್ ಇತ್ತು ನಿಮ್ಮ ಎಕ್ಸ್ಪ್ರೆಷನಲ್ಲಿ. ಆ ಸಾಂಗ್ ಏನು ಡಿಮಾಂಡ್ ಮಾಡ್ತಾ ಇದೆ, ಸಾಂಗ್ ಏನು ಕತೆ ಹೇಳ್ತಾ ಇದೆ, ಅದು ನಿಮ್ಮ ಮುಖದ ಭಾವ ಮುಖಾಂತರ ನಮ್ಗೆ ಗೊತ್ತಾಗ್ತಿತ್ತು. ವೆರಿ ಗುಡ್ ಆನ್ ದ್ಯಾಟ್. ಆ್ಯಂಡ್ ನನಗೆ ಕೊರಿಯೋಗ್ರಫಿನೂ ಇಷ್ಟ ಆಯಿತು. ಸ್ಪೆಷಲಿ ಸಾಂಗ್ ಎಡಿಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ತುಂಬ ಕಡೆ ಆ್ಯಂಕ್ಲೆಟ್ಸ್ ಬೀಸ್ನ ಯೂಸ್ ಮಾಡಿದ್ದೀರಾ, ಆ್ಯಸ್ ವೆಲ್ ಆಸ್ ಒಂದು ಆ್ಯಂಕ್ಲೆಟ್ಸ್ನ ಪ್ರಾಪ್ಸ್ ಆಗಿ ಇಟ್ಕೊಂಡು ಮಾಡಿದ್ದು ತುಂಬಾ ಅಪ್ರಿಷಿಯೇಬಲ್. ವೆರಿ ಗುಡ್ ಆನ್ ದ್ಯಾಟ್. ಇನ್ನು ನೀವು ವರ್ಕ್ ಮಾಡಬೇಕಾದ್ದು ಹ್ಯಾಂಡ್ ಮೂಮೆಂಟ್ಸ್. ಕಥಕ್ ಅಂತ ಬಂದಾಗ ನೀವು ಸ್ವಲ್ಪ ಸಾಫ್ಟಾಗಿ ಹ್ಯಾಂಡ್ ಮೂಮೆಂಟ್ಸ್ನ ವರ್ಕ್ ಮಾಡಿದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಫುಟ್ ವರ್ಕ್ ಸಮ್ವಾಟ್ ಕಥಕ್ಕಿದು ಬಿಟ್ಟು ಕ್ಲಾಸಿಕಲ್ದು ಮಿಕ್ಸ್ ಆಯಿತು ಸ್ವಲ್ಪ ಫುಟ್ ವರ್ಕ್. ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ನೆಕ್ಸ್ಟ್ ನೀವು ಒಳ್ಳೆ ಪ್ರಿಪೇರ್ ಆಗಿ ಬಂದರೆ, ಇನ್ ಕೇಸ್ ನೀವು ಸೆಲೆಕ್ಟ್ ಆದರೆ ನೆಕ್ಸ್ಟ್ ರೌಂಡಿಗೆ, ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಡೆಫಿನೆಟ್ಲಿ ಇಲ್ಲಿದ್ದವರು ನಿಂತುಕೊಂಡು ಖಂಡಿತ ನಿಮಗೆ ಚಪ್ಪಾಳೆ ಬಡಿಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ ದ ಬೆಸ್ಟ್ ಟು ಯು. ನೋಡೋಣ ರಿಸಲ್ಟ್ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಪಾಸಿಟಿವ್ ಆಗಿತ್ತು ಎರಡು ಕಮೆಂಟ್ಸ್ ಕೂಡ. ಆ್ಯಂಡ್ ಫೈನಲಿ ನಿತೇಶ್ ಅವರಿದ್ದಾರೆ, ಅವ್ರು ತುಳುವಲ್ಲೇ ಮಾತಾಡೋದು. ಸೊ ಓಕೆ ಅಲ್ವಾ? ಇಲ್ಲ, ಕನ್ನಡ ಬರುತ್ತೆ ನನಗೆ. ಬರುತ್ತೆ ಅಲ್ಲ? ಓಕೆ ಓಕೆ ಪ್ಲೀಸ್. ಓಕೆ, ಚೇತನ ರಾವ್ ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ನಿಮ್ಮದು ಔಟ್ಫಿಟ್, ಕಾಸ್ಟ್ಯೂಮ್ ಆ್ಯಂಡ್ ದ ಗ್ರೇಸ್ಫುಲ್ ಆಫ್ ಯುವರ್ ಬಿಗಿನಿಂಗ್ ಸಖತ್ತಿತ್ತು. ಅದು ಸೂಪರ್ಬ್. ಅದು ನಿಮ್ಮದು ಪೋಸ್ಚರ್ ಇತ್ತು, ಸೂಪರ್ಬ್ ಇತ್ತು. ಸ್ಟಾರ್ಟಿಂಗ್ ಅದು ಗ್ರೇಸ್ಫುಲ್, ಅಂದರೆ ನೀವು ಸ್ಟಾರ್ಟಿಂಗಿಂದ ಮಿಡಲ್ವರೆಗೆ ಗ್ರೇಸ್ಫುಲ್ ಇತ್ತು. ನಂತರ ಕೊರಿಯೋಗ್ರಫಿ ವೈಸ್ ಸ್ವಲ್ಪ ಡೌನ್ ಆಯಿತು. ಅಂದರೆ ಈ ಸೈಡ್ ಬಂದ್ರಿ, ಪುನಃ ಆಚೆ ಹೋದ್ರಿ, ಅದು ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಆಯಿತು, ಕೊರಿಯೋಗ್ರಫಿ ಇರಲಿಲ್ಲ ಅಲ್ಲಿ. ಓಕೆ, ಅದೊಂದು ಪಾಯಿಂಟ್. ಬಿಗಿನಿಂಗ್ ವಾಸ್ ಸೂಪರ್. ಮ್ಯೂಸಿಕ್ ಸೆನ್ಸ್ ತುಂಬ ಚೆನ್ನಾಗಿತ್ತು. ದ ಮ್ಯೂಸಿಕ್ ಜೊತೆ ನಿಮ್ಮದು ಸ್ಟೆಪ್ಸ್ ಇತ್ತು, ಚೆನ್ನಾಗಿತ್ತು. ಆ್ಯಂಡ್ ದ ಯೂಸ್ ಆಫ್ ಸ್ಟೇಜ್, ಅದು ಹೇಳಿದೆ ನಾನು, ಚೆನ್ನಾಗಿದೆ, ಅದು ಸಹ ಒಳ್ಳೆ ಇತ್ತು. ಆದರೆ ನನಗೆ ಏನು ಅನಿಸ್ತಿತ್ತು, ಇನ್ ದ ಮಿಡಲ್ ಆಫ್ ದ ಕೊರಿಯೋಗ್ರಫಿ ಸ್ವಲ್ಪ ಡೌನ್ ಆಯಿತು. ದೆನ್ ಯು ಪಿಕಪ್ಡ್, ಅಂದರೆ ಲೈನ್ ಹೋಯಿತು, ಪುನಃ ಡೌನ್ ಆಯಿತು, ಪುನಃ ಮೇಲೆ ಹೋಯಿತು, ಆ ಥರ ಆಯಿತು. ನೆಕ್ಸ್ಟ್ ಬಾಡಿ ಲ್ಯಾಂಗ್ವೇಜ್, ಅಂದರೆ ನಿಮ್ಮದು ಬಾಡಿ ಕಂಟ್ರೋಲ್. ವೆನ್ ಯು ಟರ್ನ್ ಶಫಲ್ ಆಗ್ತೀರಿ ನೀವು, ಸ್ವಲ್ಪ ಅದು ಕಂಟ್ರೋಲ್ ಮಾಡಿ ಟರ್ನ್ ಆಗುವಾಗ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಕಥಕ್. ಓಕೆ, ನೋ ಪ್ರಾಬ್ಲಮ್.
ಬಟ್ ಪ್ಲೀಸ್ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿದ್ದೇವೆ ನಾವು. ಶೋರ್ ನೆಕ್ಸ್ಟ್ ಟೈಮ್ ನೀವು ಬರುವಾಗ ಈ ಪಾಯಿಂಟ್ಸನ್ನು ಇಟ್ಕೊಳ್ಳಿ. ಬಾಡಿ ಕಂಟ್ರೋಲ್ ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಅದೊಂದು ಇದು ಮಾಡಿ. ಓವರಾಲ್ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕಾಣ್ತಿದ್ದೀರಾ. ಎಕ್ಸ್ಪ್ರೆಷನ್ ವೈಸ್ ಸೂಪರ್ಬ್ ಇತ್ತು. ನಿಮಗೆ ಪೊಟೆನ್ಷಿಯಲ್ ಇದೆ ಟು ಗೋ ಟು ಆ ನೆಕ್ಸ್ಟ್ ಲೆವೆಲ್ ಹೋಪ್ಫುಲಿ. ನಂಗೆ ಗೊತ್ತಿಲ್ಲ, ಬೇರೆ ಜಡ್ಜಸ್ ಅವರು ನನಗೆ ಏನು ಮಾಡ್ಕೊಟ್ಟು ಗೊತ್ತಿಲ್ಲ. ಆದರೂ ಸಹ ಯು ಹ್ಯಾವ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ ನಿಮ್ಮದು. ಸೊ ಐ ವಿಶ್ ಯು ವೆರಿ ಗುಡ್ ಲಕ್ ಫಾರ್ ದ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರೋರು ಡ್ಯಾನ್ಸ್ ನೋಡಿ ಅಷ್ಟೊಂದು ಈಸಿ ಇಲ್ಲ, ಎಷ್ಟೆಲ್ಲ ತುಂಬ ಕಷ್ಟ ಇದೆ. ಏನೇ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾಡಿದ್ರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಇವಾಗ ಅಂದರೆ ಅದು ಯಾಕೆ ಅಂದರೆ ನೀವು ಇನ್ನೂ ಇಂಪ್ರೂವ್ ಆಗಬೇಕು ಅಂತ, ನಿಮ್ಮಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವಾಗ ಹೇಳಿ, ಒಳ್ಳೆ ಕಮೆಂಟ್ಸೇ ಸಿಕ್ತು. ಸೊ ಇವಾಗ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ? ಸೇಮ್ 100% ಕೊಟ್ಟಿಲ್ಲ ನಾನು. ಓಕೆ, ಒಂದು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀರಾ? ಒಂದು 80, 90, 99. ಈ ಹುಡುಗಿರು ಹೆಂಗೆ ಅಂದರೆ, ಈ ಶಾಲೆಯಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾಯಿದ್ರು, ಅವ್ರಿಗೆ 98 ಮಾರ್ಕ್ ಬಂದರು, ಅವರು ಅಯ್ಯೋ ಒಂದು 2 ಕಡಿಮೆ ಆಯಿತು ಅಂತ ಹೇಳೋದು. ನಾವು 35 ಪಾಸ್ ಆದರೆ ಸಾಕು, ಓ ಮೈ ಗಾಡ್ 35 ಬಂದಿದೆ ಅಂತ, ಆ ಥರ. ಬಟ್ ಎನಿವೇಸ್ ನೋ ಪ್ರಾಬ್ಲಮ್. ಸೊ ನಿಮ್ದೊಂದು ಆಸೆ ಇತ್ತು ಏನು ಮಗಳನ್ನು ಕರೆಸ್ಬೇಕು ಅಂತ ಅಲ್ವಾ? ಬಟ್ ಅದನ್ನು ಕರೆಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಎಕ್ಸ್ಪ್ರೆಷನ್ ಎಲ್ಲ ಸೂಪರಾಗಿ ಕೊಡ್ತಿರಲ್ವ, ಅದಕ್ಕೆ ಏನು ಟ್ರೈನಿಂಗ್ ಏನಾದರೂ ಇದೆಯಾ, ಹೆಂಗೆ ಅದು? ಇಲ್ಲ, ಆ್ಯಕ್ಚುಲಿ ನಾನು 4 years ಕ್ಲಾಸಿಕಲ್ ಕಲ್ತಿದ್ದೀನಿ. ಸೊ ಅದರಿಂದ ಆಗಿರ್ಬೋದು. ಅಲ್ಲ, ಪ್ರಶ್ನೆ ಕೇಳೋದು ನಾನು, ಉತ್ತರ ಅವರಿಗೆ, ನೋ ಪ್ರಾಬ್ಲಮ್. ಬಟ್ ಎನಿವೇಸ್ ಇವಾಗ ಏನು ಅಂದರೆ, ನಿಮ್ಮ ಮಗಳನ್ನು ಕರೆಸಬೇಕು ಅಂತಂದರೆ ಒಂದು 3 ಕೆಲಸ ಮಾಡಬೇಕು. ನಾನೊಂದು 3 ಸಿಚುವೇಶನ್ ಹೇಳ್ತೀನಿ, ಅದ್ರ ತಕ್ಕ ಕ್ಯಾಮ್ರಾಗೆ ಎಕ್ಸ್ಪ್ರೆಷನ್ ಕೊಡಬೇಕು ನೀವು. ಓಕೆ ಓಕೆ, ರೆಡಿ. ಓಕೆ, ಸೀರಿಯಸ್ ಆಗಿರಿ. ಹಾಂ, ಓಕೆ. ಇವಾಗ ಹೆಂಗೆ ಅಂದರೆ, ನಿಮ್ಗೇನೋ ಕೋಪ ಬಂದಿದೆ, ನಿಮ್ಮ ಗಂಡ ಬೈದಿದ್ದಾರೆ ಅಂತ ಅಂದ್ಕೊಳ್ಳಿ. ಬೈಯಲ್ವಾ? ಬೈತಾರೆ. ಸೊ ಕೋಪ ಬಂದಾಗ ಹೆಂಗೆ ತೋರಿಸ್ತೀರಾ ಅಂತ ಎಕ್ಸ್ಪ್ರೆಷನು? ಓ ಮೈ ಗಾಡ್, ಆವಾಗಲೇ ಗಂಡ ಹಿಂಗೆ ಆಗ್ತಾರೆ. ನೋ ಜೋಕ್ ಮಾಡಿದ್ರು ಅಂತ. ಫ್ಯೂಚರ್ಗೆ ಟ್ರೈನಿಂಗ್ ಆಯ್ತೇನೆ ಏರಿಗೆ ಇತ್ತೇನೆ ಐಡಿಯಾದ ಫ್ಯೂಚರ್ ಟ್ರೈನಿಂಗ್ ಅಂದ್ರೆ ಯಾನ್ ಎಕ್ಸ್ಪ್ರೆಷನ್ ಸ್ಟಡಿ ಮಾಡ್ಬೋದು. ಎನಿವೇಸ್ ಹೆಂಗಾತಲ್ಲ ಇರಿಗೆ ಯೂಸ್ ಆವು. ಎನಿವೇಸ್ ಆಲ್ ದಿ ಬೆಸ್ಟ್. ನಮ್ಮ ಕಾಂಪ್ರೋ ಆಯ್ಕೆ ಮ್ಯಾಟ್ರ್ ಅದೇ ರಡ್ಜನಲ್ಲಿ ಒಂದೇ ದೋನಿಡಲ್ಲ. ಸೊ ನೆಕ್ಸ್ಟ್ ಇತ್ತೆ ಈ ಒಂದು ಕಾಮಿಡಿ ಫೀಲ್ ಬಂದಾಗ ಯಾರ ಥರನಾದ್ರು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತೀರಾ? ನಿಮ್ಮ ನೋಡ್ಕೊಂಡಾಗ್ಲ ಇಂಡೈರೆಕ್ಟ್ ಆಗಿ ಕಾಮಿಡಿ ಅಂತ ಹೇಳಿದ್ರಿ. ನೋ ಪ್ರಾಬ್ಲಮ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಏನು ಅಂದರೆ, ಓಕೆ, ಇನ್ನೊಂದು ಫೈನಲ್ ಒನ್ ಏನು ಅಂದರೆ, ಒಂದು ಏನಂತಾರೆ, ಒಂದು ಗಂಡ ಒಂದು 6 ತಿಂಗಳು ಇರಲಿಲ್ಲ ಊರಲ್ಲಿ. ಸೊ ಮತ್ತೆ ಬರ್ತಾ ಇದ್ದಾರೆ. ಸೊ ಅವ್ರನ್ನ ನೋಡ್ತಾ ಇದ್ದಾರೆ, ಕ್ಯಾಮ್ರಾ ನೋಡಿ. ಸೊ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತೀರಾ? ಓ ಮೈ ಗಾಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಗಂಡ ಡೆಫಿನೆಟ್ಲಿ ಇದನ್ನು ರಿಪೀಟ್ ಟೆಲಿಕಾಸ್ಟ್ ಆದಾಗಲೂ ರಿಪೀಟಾಗಿ ನೋಡ್ತಾರೆ. ಸೊ ನಿಮ್ಮ ಮಗಳ ಹೆಸರೇನು? ಅಹನಾ. ಸೊ ಅಹನಾ ಅವ್ರಿಗೋಸ್ಕರ ಇಲ್ಲಿ ಬಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಅಹನಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಜೋರಾಗಿರುವಂಥ ಚಪ್ಪಾಳೆ ಕೊಡಿ ಆ್ಯಂಡ್ ಪ್ಲೀಸ್ ವೆಲ್ಕಮ್ ಅಹನಾ. ಓಕೆ, ಪ್ಲೀಸ್. ಏನು ಕಲಿಯೋದು ನಿಮ್ಮ ಮಗಳು? 2nd standard ಅಲ್ಲಿದ್ದಾರೆ. ಓಕೆ, ವೆರಿ ಗುಡ್. ವೆಲ್ಕಮ್ ಟು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಓಕೆ, ಎಸ್ ಅಹನಾ, ಮೈಕ್ ಕೊಡಿ ಅವ್ರಿಗೆ. ಏನು ನಿಮ್ಮ ಹೆಸರು? ಅಹನಾ. ಓಕೆ, ನಾನು ಅಂದ್ಕೊಂಡೆ ಅವ್ರು ಹೇಳಿದ್ದಲ್ವ ಮತ್ತೆ ಯಾಕೆ ಕೇಳ್ತಾ ಇದ್ದೀರಾ ಅಂತ ಹೇಳ್ತೀರಾ ಅಂತ. ಬಟ್ ಎಷ್ಟು ಖುಷಿ ಆಯಿತು ಮಮ್ಮಿ ಡ್ಯಾನ್ಸ್ ಮಾಡಿದಾಗ? ಹೌ ಡು ಯು ಫೀಲ್? ಖುಷಿ ಆಯ್ತಾ? ಪರವಾಗಿಲ್ಲ, ಮನೇಲಿ ಹೋದ್ಮೇಲೆ ಹೇಳಿ ಆಯಿತಾ, ಮತ್ತೆ ನೀವು ನಮಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನಷ್ಟು ಇಂತಹ ಅವಕಾಶಗಳು ನಿಮಗೆ ಸಿಗಲಿ, ಮುಂದಿನ ರೌಂಡ್ ಕ್ವಾಲಿಫೈ ಆಗೋ ಥರ ಆಗಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಎಂಡಲ್ಲಿ ನಿಮಗೆ ಬಹುಮಾನ ಇದೆ. ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವ್ರ ಕಡೆಯಿಂದ ಆಯಿಲ್ ಇದೆ. ಅದೇ ರೀತಿ ಸನ್ ಪ್ರೀಮಿಯಂ ಅವ್ರ ಕಡೆಯಿಂದ ಹೋಲ್ ವೀಟ್ ಚಕ್ಕಿ ಆಟ ಇದೆ. ಪ್ಲೀಸ್. ಆ್ಯಂಡ್ ಅದೇ ರೀತಿ ನಿಮ್ಮ ಮನೆ ಪಳಪಳ ಅಂತ ಉಳಿಬೇಕು ಅಂತ ಫ್ಲೋರ್ ಕ್ಲೀನರ್ ಇದೆ, ಫ್ಲೋರಾಮಾ ಅಂತ. ಸೊ ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಎಸ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ಸೊ ಇದರ ಈಗ ತಾನೇ ಪರ್ಫಾರ್ಮ್ ಮಾಡಿದಂತಹ ನಮ್ಮ ಸೂಪರ್ ಮಾಮ್ ದಟ್ ಈಸ್ ಚೇತನ ರಾವ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಪರ್ಫಾರ್ಮೆನ್ಸ್ ಮುಗ್ದಿದೆ, ಮುಖದಲ್ಲಿ ಲೈಟ್ ಸ್ಮೈಲ್ ಬೇರೆ ಇದೆ. ಗೊತ್ತಿಲ್ಲ ಏನೆಲ್ಲ ಆಗಿದೆ, ಏನೆಲ್ಲ ಆಯಿತು ಅಂತ ಹೇಳಿ ಅವ್ರ ಜೊತೆನೇ ಕೇಳುವ. ಎಸ್ ಮೇಡಮ್, ಹೇಗಾಯಿತು ಪರ್ಫಾರ್ಮೆನ್ಸ್? ಅಷ್ಟೊಂದು ಚೆನ್ನಾಗಾಗಿಲ್ಲ ಅಂತ ಅನ್ಕೋತೀನಿ. ಯಾಕೆ ಹಾಗೆ ಹೇಳ್ತೀರಾ? ಯಾಕಂತ ಹೇಳಿದ್ರೆ ನನ್ನ ಪ್ರಕಾರ ಚೆನ್ನಾಗಿ ಆಗಿರ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಏನು ಹೇಳಿದರು ಜಡ್ಜಸ್ ಎಲ್ಲ? ಅವರಿಗೆ ಎಕ್ಸ್ಪ್ರೆಷನ್ ಎಲ್ಲ ತುಂಬ ಇಷ್ಟ ಆಯಿತು. ಬಟ್ ಏನಂದರೆ ಮಿಡ್ಲಲ್ಲಿ ನಂದು ಸ್ಟೆಪ್ ಮರ್ತೋಯ್ತು ನನಗೆ. ಹಾಗಾಗಿ ಅದು ಸ್ವಲ್ಪ ಕಥಕ್ ಮತ್ತು ಕ್ಲಾಸಿಕಲ್ ಮಿಕ್ಸ್ ಆಯಿತು.
ಕಥಕ್ ಮತ್ತು ಕ್ಲಾಸಿಕಲ್ ಎರಡು ಮಿಕ್ಸ್ ಮಾಡಿಬಿಟ್ರಾ? ಬಟ್ ಇಟ್ಸ್ ಓಕೆ. ಏನು ಅನಿಸುತ್ತೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ಇಲ್ವಾ ಅಂತ ಏನು ಅನಿಸ್ತಾ ಇದೆ ತಲೆಯಲ್ಲಿ? ಇಲ್ಲ, ನೆಕ್ಸ್ಟ್ ರೌಂಡ್ ಅಂದರೆ ನಾನಿಲ್ಲಿ ಫೈನಲ್ ವಿನ್ ಆಗಬೇಕು ಅಂತ ಒಂದು ಗುರಿ ಇಟ್ಕೊಂಡೇ ಬಂದಿರೋದು. ಸೊ ನಾನು ನನ್ನ ಇನ್ನೂ ಎಫರ್ಟ್ ಹಾಕ್ತೀನಿ ನೆಕ್ಸ್ಟ್ ಲೆವೆಲಲ್ಲಿ ಅಂತ. ಸೂಪರ್ ಸೂಪರ್. ಸೊ ಇದು ಕಾನ್ಫಿಡೆಂಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಏನೂ ಮಿಸ್ ಆಗಲಿ ಏನೂ ಆಗಲಿ, ಬಟ್ ಜಡ್ಜಸ್ ಅವರು ಚೆನ್ನಾಗಿ ಎಲ್ಲರನ್ನೂ ಕರೆಕ್ಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ವಾಟ್ ದ ಬೆಸ್ಟ್ ಥಿಂಗ್. ಸೊ ಹಾಗಿರುವಾಗ ಹೋಪ್ ಫಾರ್ ದ ಬೆಸ್ಟ್. ಏನಾಗಲಿ ಏನಾಗದೆ ಬಿಡಲಿ, ಬಟ್ ಇವತ್ತಿನ ವೇದಿಕೆಯಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ 100% ಕೊಟ್ಟಿದ್ದೀರಾ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇಫ್ ಯು ಆರ್ ಸೆಲೆಕ್ಟೆಡ್, ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಓಕೆ, ಸೂಪರ್ ಆಗಿರೋವಂಥ ಒಂದು ಪರ್ಫಾರ್ಮೆನ್ಸ್, ಅದ್ರ ಜೊತೆಗೆ ಸೂಪರ್ ಆಗಿರೋವಂಥ ಎಕ್ಸ್ಪ್ರೆಷನ್ಸನ್ನು ಕೊಟ್ಟಿರೋವಂಥ ಒಂದು ಕಂಟೆಸ್ಟೆಂಟ್ ಅವರ ಡ್ಯಾನ್ಸನ್ನು ನೋಡಿಕೊಂಡು ನೀವು ಚರ್ಚೆ ಮಾಡ್ತಾ ಇರ್ತೀರಿ, ಏನು ಸೂಪರ್ ಎಕ್ಸ್ಪ್ರೆಷನ್ ಕೊಟ್ಟರು ಅಂತ. ಆ ಚರ್ಚೆ ಹಂಗೆ ಮಾಡ್ತಾ ಇರಿ. ಚರ್ಚೆ ನಡುವಲ್ಲಿ ಒಂದು ಸ್ವಲ್ಪ ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಏನೋ ಒಂದು ಅನಿಸುತ್ತೆ. ಹಂಗೆ ಅನ್ನಿಸ್ತಾ ಇದ್ರೆ ಟಕ್ ಅಂತ ಕಿಚನ್ಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಬನ್ನಿ. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಡೂ ಕಮ್ ಬ್ಯಾಕ್. Mommy dance, dance, mommy dance, dance, mommy dance. ನಮ್ಮ ಟಿವಿ ನೋಡ್ತಾ ಇರೋಂಥ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂಥ ಸ್ವಾಗತ. ಈ ವೇದಿಕೆ ಇರೋವಂಥದ್ದು ಅಮ್ಮಂದಿರಿಗೋಸ್ಕರ, ಅಮ್ಮಂದಿರ ಕಲೆಯನ್ನು ಮತ್ತೆ ನಿಮ್ಮ ಮುಂದೆ ತರುವಂತಹ ಒಂದು ಅದ್ಭುತವಾಗಿರುವಂಥ ಪ್ರಯತ್ನ. ಯಾಕೆಂತಂದರೆ ನಮ್ಮ ಬದುಕಿನಲ್ಲಿ, ನಮ್ಮ ಬಾಳಿನಲ್ಲಿ ಅಮ್ಮ ಅನ್ನುವಂಥ ಒಂದು ಪ್ಲೇಸ್ ಏನಿದೆ, ಅಮ್ಮ ಅನ್ನುವಂಥ ಒಂದು ವಿಚಾರ ಏನಿದೆ, ಅದು ಯಾವುದಕ್ಕೂ ಮಿಗಿಲಾದಂಥದ್ದು. ಆ್ಯಂಡ್ ಅಮ್ಮ ಮಾಡುವಂತಹ ತ್ಯಾಗ, ಅಮ್ಮ ಕೊಡುವಂತಹ ಪ್ರೀತಿ, ಸೊ ಅದನ್ನು ಬೇರೆ ಎಲ್ಲಿಂದಾನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಎಲ್ಲಿಗೂ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ತಾಯಂದಿರಿಗೆ ಏನಾದರೂ ಮಾಡಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ನಿರ್ಮಾಣ ಆದಂತಹ ಒಂದು ವೇದಿಕೆ, ದ್ಯಾಟ್ ಈಸ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅನ್ನುವಂತಹ ಒಂದು ವೇದಿಕೆ. ಯಾರಾದರೂ ನನ್ನ ಹತ್ರ ಬಂದು ಕೇಳಿದ್ರೆ ತಾಯಿಗೋಸ್ಕರ ಏನು ಮಾಡಿದೆಯಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾನು ಹೇಳ್ಬೋದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ತನಕ ನಾನು ಹೋಸ್ಟ್ ಮಾಡಿದ್ದೀನಿ ಅಂತ. ಸೊ ಅಂಥ ಒಂದು ಖುಷಿಯ ಕಾರ್ಯಕ್ರಮದ ಭಾಗ ಆಗೋದಕ್ಕೆ ನನಗಂತೂ ತುಂಬಾ ಖುಷಿ ಇದೆ. ಈಗ ಈ ಒಂದು ಎಪಿಸೋಡ್ನ ಮುಂದಿನ ಕಂಟೆಸ್ಟೆಂಟ್ ರೇಷ್ಮಾ ವಿಲ್ಮಾ ಡಿಸೋಜಾ ಅವರನ್ನು ಆತ್ಮೀಯವಾಗಿ ವೆಲ್ಕಮ್ ಮಾಡುವಂತಹ ಸಮಯ. ಸೊ ಪುಟ್ ಹ್ಯಾಂಡ್ಸ್ ಟುಗೆದರ್, ಪ್ಲೀಸ್ ವೆಲ್ಕಮ್ ಹರ್. ಎಸ್ ವೀಕ್ಷಕರೇ, ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು ಆ್ಯಂಡ್ ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ನಮ್ಮ ನೆಕ್ಸ್ಟ್ ಶೈನಿಂಗ್ ಸೂಪರ್ ಮಾಮ್ ರೆಡಿ ಆಗಿದ್ದಾರೆ. ದಟ್ ಈಸ್ ರೇಷ್ಮಾ ವಿಲ್ಮಾ ಡಿಸೋಜಾ ಅವರು. ಹಾಯ್. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ನೀರ್ಮಾರ್ಗದಿಂದ. ಓ, ನೀರ್ಮಾರ್ಗದಿಂದ ಬರ್ತಾ ಇದ್ದಾರೆ. ಸೊ ಎನಿ ಹಾವ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5ಗೆ ಫಸ್ಟ್ ಆಫ್ ಆಲ್ ವೆಲ್ಕಮ್ ನಿಮಗೆ. ಆ್ಯಂಡ್ ಆಡಿಷನ್ ಸೆಲೆಕ್ಟ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ರೌಂಡಲ್ಲಿ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಉಂಟು. ಈ ಸ್ಟೇಜಿಗೆ ಬಂದು ಒಂದು ಫಸ್ಟ್ ಟೈಮ್ ನಾನು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೇನೆ ಅಂತೇಳಿ ಧನ್ಯವಾದಗಳು ಇಲ್ಲಿ ಕರೆದಕ್ಕೆ. ನಾನು ವೆರಿ ನೈಸ್. ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಚೆನ್ನಾಗಿದೆ. ಮೇಡಮ್, ಡಾನ್ಸ್ ಅಂತ ಹೇಳಿದರೆ ಎಷ್ಟಿಷ್ಟ ನಿಮಗೆ? ತುಂಬ ಇಷ್ಟ. ಮನೆಯಲ್ಲಿ ಹುಚ್ಚರಾಗಿ ನಲಿತಾ ಇರ್ತೇನೆ. ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ ಇನ್ನೂ ಸಹ ನಲಿ ಅಂತೇಳಿ, ಹಾಗೆ ನಲಿತಾ ಇರ್ತೇನೆ. ಹಸ್ಬೆಂಡ್ ಸಪೋರ್ಟ್ ತುಂಬ ಇದೆ, ಅದಕ್ಕೋಸ್ಕರ ನಾನು ಅವರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೇನೆ. ವೆರಿ ನೈಸ್. ಯಾಕೆಂತ ಹೇಳಿದರೆ ಗಂಡಂದಿರ ಸಹಕಾರ ಹೆಂಡತಿಯವರಿಗೆ ಇದೆ, ಆ್ಯಂಡ್ ಮಕ್ಕಳ ಕೂಡ ಸಹಕಾರ ಅವರ ತಾಯಂದಿರಿಗಿದೆ. ಆ್ಯಂಡ್ ತಾಯಂದಿರಿಗೆ ವಂಡರ್ಫುಲ್ ಆದಂತಹ ವೇದಿಕೆ ನಮ್ಮ ಟಿವಿ ಕಲ್ಪಿಸಿದೆ. ಹೇಗೆ ಅನ್ನಿಸ್ತಾ ಇದೆ? ಈ ಶೋ ನಾನು ತುಂಬ ಸತಿ ನೋಡಿದ್ದೇನೆ. ಒಮ್ಮೆ ಆಸೆ ಇತ್ತು ಇಲ್ಲಿ ಬರುವ ಅಂತೇಳಿ, ಆದರೆ ಚಾನ್ಸ್ ಸಿಗಲಿಲ್ಲ. ಯಾರೋ ಒಬ್ಬರು ಹೇಳಿದರು ಹೀಗೆ ಹೋಗಿ ಒಂದು ಟ್ರೈ ಮಾಡಿ ಅಂತೇಳಿ. ಜಸ್ಟ್ ಬಂದಿದ್ದೇನೆ. ದೇವರು ಎಲ್ಲಿವರೆಗೆ ಇದು ಮಾಡಿದ್ದಾರೆ ಗೊತ್ತಿಲ್ಲ. ನಿಮ್ಮ ಈ ಕಾನ್ಫಿಡೆಂಟ್ ಲೆವೆಲ್ ಇನ್ ಕೇಸ್ ಫಿನಾಲೆ ಸ್ಟೇಜಲ್ಲಿ ನೀವು ಇದ್ದೀರಾ ಅಂತ ಭಾವಿಸಿ. ಫಿನಾಲೆ ದಿವಸ ಮತ್ತೊಮ್ಮೆ ನಾನು ನಿಮ್ಮನ್ನು ಮೀಟ್ ಆಗ್ತಾ ಇದ್ದೇನೆ, ಆ್ಯಂಡ್ ಫಿನಾಲೆ ವೇದಿಕೆಗೆ ಹೋಗ್ತಾ ಇದ್ದೀರಾ. ಆ ಒಂದು ಮೂಮೆಂಟ್ಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ? ಅದು ತುಂಬ ಯೋಚನೆ ಮಾಡಲಿಲ್ಲ, ಅಂದರೆ ಅಷ್ಟು ಮೇಲೆಗೆ ಹೋಗಲಿಲ್ಲ. ದೇವರ ಮುನಿ ಆ ಸ್ಟೇಜಿಗೆ ನನ್ನನ್ನು ತಂದರೆ ನಾನು ಅವರಿಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಕಾನ್ಫಿಡೆಂಟ್ ನಿಮ್ಮನ್ನು ಫಿನಾಲೆ ತನಕ ತಲುಪಿಸಲಿ ಅಂತ ನಾನು ಬೇಡ್ತೇನೆ. ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ವೇದಿಕೆ ನಿಮಗೋಸ್ಕರ ಕಾಯ್ತಾ ಇದೆ. ಪರ್ಫಾರ್ಮ್ ಮಾಡಿ, ಕಮೆಂಟ್ಸ್ ಕೇಳಿ, ಮತ್ತೊಮ್ಮೆ ಸಿಗುವ ಇಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ साहेबान कदरदान मेहरबान दिल थाम के बैठिए, क्योंकि अब आपके सामने तशरीफ ला रही हैं आगरा की अजीम फनकारा मलिका हुस्न नूर नजर मोहतरमा मोहिनी.
और लड़के कहाँ से आया है रे तू, प्यारा है शक्ल से अकल का मारा है रे तू, लड़के और लड़के कहाँ से आया है रे तू, प्यारा है शक्ल से अकल का मारा है रे तू। हाँ चल गई मेरी बातों से तू चल गई, हाँ खल गई तुझे खल गई मेरी बेपरवाही खल गई, मोहतरमा तू किस खेत की मूली है जरा पता। टीवी पे ब्रेकिंग न्यूज हर मेरा घाघरा है, बगदाद से लेके दिल्ली वागरा, टीवी पे ब्रेकिंग न्यूज हर मेरा घाघरा है, बगदाद से लेके दिल्ली वागरा। घटा कली अदा बड़ा बेशर्म है तू तो लिखा है बड़ा, ये कमर नजर पता उम्र देखो बेरुखी पे कैसे अटका है बड़ा। ढल गई तू शाम की तरह ढल गई, हाँ खल गई तुझे खल गई मेरी बेपरवाही खल गई, मोहतरमा तू किस खेत की मूली है जरा पता। बेमतलब की बकवास तेरा घाघरा, बगदाद हो या हो दिल्ली पाया आगरा। टीवी पे ब्रेकिंग न्यूज हर मेरा घाघरा, बगदाद से लेके दिल्ली वागरा, हर मेरा घाघरा मेरा घाघरा घाघरा, हर मेरा घाघरा टीवी पे ब्रेकिंग न्यूज हर मेरा घाघरा, बगदाद से लेके दिल्ली वागरा। ಓಕೆ, ಸೂಪರ್ ಆಗಿರೋವಂಥ ಒಂದು ಪರ್ಫಾರ್ಮೆನ್ಸ್, ಅದ್ರ ಜೊತೆಗೆ ಸೂಪರ್ ಆಗಿರೋವಂಥ ಎಕ್ಸ್ಪ್ರೆಷನ್ಸ್ ಅನ್ನ ಕೊಟ್ಟಿರೋವಂಥ ಒಂದು ಕಂಟೆಸ್ಟೆಂಟ್ ಅವರ ಡ್ಯಾನ್ಸನ್ನು ನೋಡಿಕೊಂಡು ನೀವು ಚರ್ಚೆ ಮಾಡ್ತಾ ಇರ್ತೀರಿ, ಏನು ಸೂಪರ್ ಎಕ್ಸ್ಪ್ರೆಷನ್ ಕೊಟ್ಟರು ಅಂತ. ಆ ಚರ್ಚೆ ಹಂಗೆ ಮಾಡ್ತಾ ಇರಿ, ಚರ್ಚೆ ನಡುವಲ್ಲಿ ಒಂದು ಸ್ವಲ್ಪ ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಏನೋ ಒಂದು ಅನಿಸುತ್ತೆ. ಹಂಗೆ ಅನ್ನಿಸ್ತಾ ಇದ್ರೆ ಟಕ್ ಅಂತ ಕಿಚನ್ಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಬನ್ನಿ. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಡೂ ಕಮ್ ಬ್ಯಾಕ್. Mommy dance, dance, mommy dance, dance, mommy dance. ಓ ಮೈ ಗಾಡ್, ನೀವು ಡ್ಯಾನ್ಸ್ ಹೆಂಗೆ ಮಾಡಿದ್ರಿ, ಎಷ್ಟು ಚೆನ್ನಾಗಿ ಮಾಡಿದ್ರಿ ಐ ಡೋಂಟ್ ನೋ, ಬಟ್ ನೀವೆಲ್ಲ ನಿಮ್ಮ ಮುಖದಲ್ಲಿ ಅದನ್ನು ಕನ್ವೆ ಮಾಡ್ತಾ ಇದ್ರಿ. ಆಗ್ರಾ ಟಿವಿ ಅದು ಇದೆಲ್ಲ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರಿ. ದ್ಯಾಟ್ ವಾಸ್ ರಿಯಲಿ ಫ್ಯಾಂಟಾಸ್ಟಿಕ್. ನಿಮ್ಮ ಎಫರ್ಟ್ ಇದೆ ಅಲ್ವಾ, ಯು ಆರ್ ಟ್ರೈಂಗ್ ಯುವರ್ ಹಾರ್ಡ್, ಐ ಮೀನ್ ಯು ಆರ್ ಟ್ರೈಂಗ್ ಯುವರ್ ಬೆಸ್ಟ್ ಆ್ಯಕ್ಚುಲಿ. ಸೊ ನೀವು ಟ್ರೈ ಮಾಡ್ತಾ ಇದ್ರಿ, ಸೊ ಹೀಗೆ ಅಂತ ದ್ಯಾಟ್ ಐ ಲೈಕ್ ದ ಲಾಟ್. ಆಯ್ತಾ, ತುಂಬ ಖುಷಿ ಆಯ್ತು. ಯಾಕೆ ಅಂತಂದರೆ ನಾವು ಏನು ಟ್ರೈ ಮಾಡ್ತೀವಿ ರಿಸಲ್ಟ್ ಎಂಡಲ್ಲಿ ಅದು ಬಂದೇ ಬರುತ್ತೆ, ಚೆನ್ನಾಗಿ ಇದೆಯೋ ಇಲ್ಲದೇ ಇದೆಯೋ, ಬಟ್ ನಾವು ಟ್ರೈ ಮಾಡೋವಂಥದ್ದು ದ್ಯಾಟ್ ಈಸ್ ಅಬ್ಸಲ್ಯೂಟ್ಲಿ ನೀಡೆಡ್. ಅದನ್ನು ನೀವು ಮಾಡಿದ್ದೀರಾ. ಬಟ್ ನಿಮ್ಗೆ ಹೆಂಗೆ ಅನ್ನಿಸ್ತು? ನೀವು ಯಾಕೆಂದರೆ ನಾನು ನೋಡ್ತಾ ಇದ್ದೆ, ನೀವು ಎಂಜಾಯ್ ಮಾಡ್ತಾ ಇದ್ರಿ. ಸೊ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ನಿಮ್ಗೆ ಹೆಂಗೆ ಅನ್ನಿಸ್ತು? ಓಕೆ, ಸೊ ಕೆಲವು ಸ್ಟೆಪ್ಸ್ ಮಿಸ್ ಆಯಿತು. ಸಾರಿ ಫಾರ್ ಮೈ ಕೊರಿಯೋಗ್ರಾಫರ್, ಐ ಮಿಸ್ ದ ಸ್ಟೆಪ್ಸ್. ಸಾರಿ. ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಬಂದಾಗ ಒಂದು 2 ಸ್ಟೆಪ್ ಎಕ್ಸ್ಟ್ರಾ ಹಾಕಿದ್ರೆ ಆಯ್ತು. ಡೆಫಿನೆಟ್ಲಿ ಸರ್. ಲಾಸ್ಟ್ ರವೀಂದ್ರ ಜಡೇಜಾ ಅವ್ರದ್ದು ಮಾಡಿದ್ರಲ್ವ ಹಿಂಗೆ, ಅದು ಅವ್ನು 50 ಆದಾಗೆಲ್ಲ ಮಾಡ್ತಾರೆ ಜಡೇಜಾ ಅವರು. ಸೊ ಅದು ಕಲ್ತಿದ್ದ ಇಲ್ಲ ಇದಕ್ಕೋಸ್ಕರ? ಅದು ಸಣ್ಣದಿಂದಲೇ ಮಾಡ್ತಾ ಇದ್ದೆ, ಅದು ಗಾಗ್ರ ಸಿಕ್ಕಿ ಬಿತ್ತು, ಅದಕ್ಕೋಸ್ಕರ ಸ್ವಲ್ಪ ಉದ್ದ ಆಯ್ತು ಅಂತಲ್ವ ನಿಮ್ಗೆ? ಅಂದ್ರೆ ರೋಡಲ್ಲೆಲ್ಲ ಹಿಂದೆ ಹೋಗ್ತಾ ಇರ್ಬೇಕಾದ್ರೆ ಹಿಂಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ? ಹೌದು ಸರ್.
ಅದು ಯಾರು ಕಲಿಸಿದ್ದು? ಗುರು ಯಾರು ಅದಕ್ಕೆ? ನಾನೇ. ನೀವೇ ಗುರು ನೀವೇ ಶಿಷ್ಯ. ಅವ್ರ ಗುರಿ ಇರಲಿಲ್ಲ, ಬಟ್ ಇವತ್ತೊಂದು ಗುರಿ ಸಿಕ್ತು, ಇಲ್ಲಿ ಯೂಸ್ ಮಾಡಿದ್ರಿ. ಫ್ಯಾಂಟಾಸ್ಟಿಕ್. ಸೊ ಡೈರೆಕ್ಟ್ ಆಗಿ ನಾವು ಸೂರಜ್ ಸರ್ ಹತ್ರ ಕೇಳೋಣ, ಹೆಂಗ್ ಅನ್ನಿಸ್ತು, ಏನು ಹೇಳ್ತಾರೆ ಅಂತ. ರೇಷ್ಮಾ ವಿಲ್ಮಾ ಡಿಸೋಜಾ. ನಮಸ್ತೆ ಸರ್. ನಮಸ್ತೆ. ಫಸ್ಟ್ ಆಫ್ ಆಲ್ ನಿಮಗೆ ಕಮೆಂಟ್ಸ್ ಕೊಡೋ ಮೊದಲು ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ನೋಡಿದೆ, ಬೈಕ್ ರೈಡ್ ಮಾಡ್ತೀರಂತ ಸೂಪರ್. ನೀವು ಫುಲ್ ಬಿಂದಾಸ್ ಇದ್ದೀರಿ. ಇಲ್ಲಿ ಪರ್ಫಾರ್ಮೆನ್ಸ್ ಮಾಡುವಾಗಲೇ ಗೊತ್ತಾಯ್ತು ನನಗೆ. ಹೇಗೆ ಬೈಕ್ ಎಲ್ಲ ಕೊಂಡೋಗ್ತಾ ಇರ್ತೀರಾ? ಹೌದು ಸರ್, ನಿಂತ್ಕೊಂಡು ಕೊಂಡೋಗ್ತೇನೆ ಒಂದು ಕೈಯಲ್ಲಿ. ಅರೆ ಕಮಾನ್. Shall I repeat it? One hand, one leg. I'll ride bike. Thank you. God. I'm a driving instructor for car and two-wheeler. Oh, super. And as well as I just finished my Venlock COVID department DO, like data entry operator. I was working there before. So ನೀವು ಒಬ್ರು ಕೋವಿಡ್ ವಾರಿಯರ್. Yes sir. My God, fantastic. ಜೋರಾಗಿ ಚಪ್ಪಾಳೆ. Thank you so much. ಸೊ ಫುಲ್ ಟ್ಯಾಲೆಂಟ್ ಪ್ಯಾಕೇಜ್ ನೀವು ಹಾಗಾದ್ರೆ. ಡಾನ್ಸ್, ಬೈಕ್ ರೈಡಿಂಗ್, ಈ ಕಡೆ ಕೆಲಸ, ಮನೆ ಹೇಗೆ ಮ್ಯಾನೇಜ್ ಮಾಡ್ತಾರೆ ಸರ್? ನನ್ನ ಹಸ್ಬೆಂಡ್ ಮಾಡ್ತಾರೆ. ಓಕೆ, ಎಲ್ಲ ಹೆಂಗಸ್ರು ಆಗ ಐ ಮೀನ್ ಪ್ರೀವಿಯಸ್ ಎಪಿಸೋಡ್ಸ್ ಒಬ್ರು ಹೇಳ್ತಾ ಇದ್ರು, ಲೈಕ್ ಅವ್ರು ಫ್ರೀ ಹೇಗೆ ಹಾಗೆ ಹೇಗೆ ಕೇಳುವಾಗ ಹಸ್ಬೆಂಡ್ ಎಲ್ಲ ಮಾಡ್ತಾರೆ ಅಂತ ಕೆಲಸ. ಡೆಫಿನೆಟ್ಲಿ ಸರ್, ಎಲ್ಲರ ಹಿಂದೆ ಲೇಡೀಸ್ ಅಲ್ಲ ಜೆಂಟ್ಸ್ ಇದ್ದಾರೆ ಈಗ 21st. ಸೊ ಆಲ್ ದ ಲೇಡೀಸ್ ವಿಲ್ ಅಗ್ರಿ. Yes sir, definitely will agree. ಆ ರೀತಿ ಸಪೋರ್ಟ್ ಇದ್ರೆ ತಾನೇ ಎಲ್ಲರಿಗೂ ಈ ರೀತಿ ಏನು ಅವರ ಪ್ಯಾಷನ್ಗೆ ಸಮಯ ಕೊಡ್ಲಿಕ್ಕೆ ಸಾಧ್ಯ. Yes sir, definitely ma'am, definitely. ಸೊ ಒಂದು Husbands are very supportive. ಸೊ ಒಂದು ಪ್ರೊವರ್ಬ್ ಇನ್ಮೇಲೆ ಚೇಂಜ್ ಆಗಬೇಕು. ಹೌದು ಸರ್, ಅದೇ ಲೇಡೀಸ್ ಅಲ್ಲ ಬೇಕು. ವುಮೆನ್ ಇತ್ತು, ಇನ್ನು ಮೆನ್ ಇರಬೇಕಲ್ವಾ? ಥ್ಯಾಂಕ್ ಯು. ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್, ರೇಷ್ಮಾ ಅವರೇ, ನಾನು ನಿಮ್ಮ ಆಡಿಷನ್ ಪರ್ಫಾರ್ಮೆನ್ಸ್ ನೋಡಿದ್ದೆ. ನಾನು ರಿಯಲಿ ಎಂಜಾಯ್ ಮಾಡಿದ್ದೆ. ನೀವು ಬೈಲ ಮಾಡಿದ್ರಿ. ಅದು ವಿದೌಟ್ ನೋಯಿಂಗ್ ಸರ್, ಅದು ಪದ್ಯವೇ ಗೊತ್ತಿರಲಿಲ್ಲ ನನಗೆ. ನಾನು ನೋಡಲೇ ಇಲ್ಲ, ಫಸ್ಟ್ ಡೈರೆಕ್ಟ್ ಡಾನ್ಸ್ ಮಾಡಿದೆ ಅಷ್ಟೇ. ಆದರೆ ನಂಗೆ ಇಷ್ಟ ಆದದ್ದು ಅಲ್ಲೂ ನಿಮ್ಮ ಬಿಂದಾಸ್ ಆಟಿಟ್ಯೂಡ್. ಇವತ್ತು ನೀವು ಹಾಗೆ ಪರ್ಫಾರ್ಮ್ ಮಾಡಿದ್ರ, ಜಡ್ಜಸ್ ನೋಡ್ತಾರಾ ಬಿಡ್ತಾರಾ, ಯಾರು ಏನು ಕಮೆಂಟ್ ಮಾಡ್ತಾ ಗೊತ್ತಿಲ್ಲ. ನಾನಂತೂ ಗಾಗ್ರಾ ಪರ್ಫಾರ್ಮೆನ್ಸ್ ಮಾಡೋದೆ ಆ ಥರ ಪರ್ಫಾರ್ಮೆನ್ಸ್ ಇತ್ತು. ಆ್ಯಂಡ್ ನನಗೆ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ತುಂಬ ಇಷ್ಟ ಆದದ್ದು, ಇಲ್ಲೊಂದು ಮೇಲ್ ಕ್ಯಾರೆಕ್ಟರ್ ಮಾಡಿ ಅದೊಂದು ಮಲ್ಲಿಕಾ ಅಂತ ತೋರಿಸಿದ್ರಲ್ಲ, ಒಮ್ಮೆ ತೋರಿಸಿ ನಂಗೋಸ್ಕರ. ಯಸ್, ಆ ಥರ ಪರ್ಫಾರ್ಮೆನ್ಸ್ ಮಾಡಿ ಅಲ್ಲಿ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಆಗಿ ಮೇಲ್ ಆಗಿ ಪುನಃ ಫೀಮೇಲ್ ಆಗಿ ಬಂದು ಪರ್ಫಾರ್ಮೆನ್ಸ್ ಮಾಡಿದ. ನಿಮ್ಮ ಬಿಂದಾಸ್ ಆಟಿಟ್ಯೂಡ್ ಎಲ್ಲ ಇಷ್ಟ ಆಯಿತು. ಸ್ವಲ್ಪ ಡಾನ್ಸಿಂಗ್ ಸ್ಟೆಪ್ಸ್ ಇನ್ನೂ ಬೇಕಿತ್ತು ಅಂತ ನಂಗೆ ಅನಿಸ್ತು. ಮತ್ತು ಸ್ವಲ್ಪ ಅಲ್ಲಲ್ಲಿ ನಿಮಗೆ ಗಾಗ್ರಾ ಸಿಕ್ಕೊಳ್ತು, ಆಮೇಲೆ ಸ್ಟಿಕ್ ಮೂಮೆಂಟ್ಸ್ ಎಲ್ಲ ಇನ್ಕಂಪ್ಲೀಟ್ ಆಯಿತು. ಸೊ ನೀವು ಸ್ವಲ್ಪ ನೆಕ್ಸ್ಟ್ ರೌಂಡ್ ಏನಾದರೂ ಸೆಲೆಕ್ಟ್ ಆದರೆ ಕೊರಿಯೋಗ್ರಾಫರ್ ಹತ್ರ ಮಾತಾಡಿ, ಅಂದರೆ ನಿಮಗೆ ಇವಾಗ ಎಷ್ಟು ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಕೊರಿಯೋಗ್ರಾಫರ್ ಮಾಡಿದ್ದಾರೆ ಕೊರಿಯೋಗ್ರಫಿ. ಆದರೆ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಇನ್ನೂ ತುಂಬ ಸ್ಟೆಪ್ಸ್ ಎಲ್ಲ ಆ್ಯಡ್ ಮಾಡಿದರೆ ನೀವು ಖಂಡಿತ ಸ್ಟ್ರಾಂಗ್ ಪರ್ಫಾರ್ಮರ್ ಆಗಿ ಬರ್ಬೋದು ಮುಂದಕ್ಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್, ನೀವೇನು ಹೇಳ್ತೀರಾ? ನಿಮ್ಗೆ ಹೆಂಗೆ ಅನ್ನಿಸ್ತು? ರೇಷ್ಮಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಏಜ್ ಆಗೋದು ದೇಹಕ್ಕೆ ಮಾತ್ರ, ಮನಸ್ಸಿಗೆ ಅಲ್ವೇ ಅಲ್ಲ. ನನಗಂತೂ ನೀವೊಂದು ಹೈಸ್ಕೂಲ್ ಹುಡುಗಿಯ ಸ್ಪಿರಿಟ್ ಅಲ್ಲಂತೂ ಕಾಣಿಸ್ಕೊಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚಂದ ಕಾಸ್ಟ್ಯೂಮ್. ಆದರೆ ಆ ಕಾಸ್ಟ್ಯೂಮ್ ನಿಮಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಸಪೋರ್ಟ್ ಕೊಡ್ತಾ ಇರಲಿಲ್ಲೇನೋ ಅನಿಸಿತ್ತು. ಶಾಲ್ ಕೂಡ ಸ್ವಲ್ಪ ಸಿಕ್ಕಿ ಬಿತ್ತು, ಕ್ಲಮ್ಸಿ ಆಯಿತು. ಬಟ್ ಓವರ್ ಆಲ್ ನೀಟ್. ಆ ಶಾಲ್ ಸಿಕ್ಕಿ ಬಿದ್ರು ಕೂಡ ಅದನ್ನು ಚಂದ ಮ್ಯಾನೇಜ್ ಮಾಡಿದ್ರಿ. ಅಗೇನ್ ನನಗೆ ತುಂಬ ಇಷ್ಟ ಆದದ್ದು ಬಿಗಿನಿಂಗ್, ಅಲ್ಲಿ ಹಾರ್ಮೋನಿಯಂ ಹಿಡ್ಕೊಂಡು ಬಂದು ಮತ್ತು ಕ್ಯಾರೆಕ್ಟರ್ ಚೇಂಜ್ ಮಾಡಿಕೊಂಡು ನೀವು ಪರ್ಫಾರ್ಮ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕೊನೆಯದು ಅದು ಕೂಡ ತಾಲೀಮು ಇದು ಕೂಡ ಚೆನ್ನಾಗಿತ್ತು. ಬಟ್ ಅಲ್ಲೂ ನಿಮಗೆ ಸ್ವಲ್ಪ ಅಂಗಿಗೆ ಸಿಕ್ಕಿದ್ದು ಕ್ಲಮ್ಸಿ ಆಯಿತು. ಬಟ್ ಡ್ಯಾನ್ಸ್ ವೈಸ್ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ಓವರ್ ಆಲ್ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಮನಸ್ಸಿಗೆ ಯಾವತ್ತು ಏಜ್ ಆಗಲ್ಲ ಅಂತ ಹೇಳಿದ್ರು. ದಿಲ್ ತೋ ಬಚ್ಚಾ ಹೇ ಜೀ ತೋಡಾ ಕಚ್ಚಾ ಹೇ ಜೀ ಅಂತ ನಮ್ಮ ನಿತೇಶ್ ಸರ್ ಏನು ಹೇಳ್ತಾರೆ ಕೇಳವನಿ. ಸರಿ ಪಂಡೇರ್, ದಿಲ್ ತೋ ಬಚ್ಚಾ ಹೇ ಜಿ ತೋಡಾ ಕಚ್ಚಾ ಹೇ ಜಿ. ಕರೆಕ್ಟ್ ಪಂಡೇರ್ ರೂಪೇಶರ್. అయితే ಅವೊಂಜಿಲ ಪಂಡೇರ್ ತಾಲಿಂ ಬೀಜವ್ ನಮ್ದು ಜಡೇಜಿ 50 ರವೀಂದ್ರ ಜಡೇಜನ ಅವಲವ. ಓಕೆ, ಸ್ಟಾರ್ಟಿಂಗ್ ಹಿಡ್ದು ಸ್ಟಾರ್ಟ್ ಶುರು ಮಂತಾರತೆ ಹಾರ್ಮೋನಿಯಂ ಪದ ಸಾಯ್ಬಾನ್ ಕದರ್ದಾನ್ ಮೆಹರ್ಬಾನ್ ಬಾರಿ ಪೊರ್ಲಿತ್ತು ನಾವು. ಇರ್ನ ಕಾಸ್ಟ್ಯೂಮ್ ಗಾವು ಇರ್ ದಿಯರ್ ಇರ್ನ ಇಡೀ ಆಕ್ಟೆಡ್ ದ ವೇ ಆಫ್ ಪ್ರಾಪರ್ಟೀಸ್ ಇತ್ತನತೆ ಎಡ್ಡೆತ್ತನ್. ಥ್ಯಾಂಕ್ ಯು ಸರ್. ಓಕೆ, ಎಡ್ಡೆತ್ತನ್ ಆಂಡ ಡ್ಯಾನ್ಸಿಂಗ್ ಉಂಡತೆ
ಈರೊಂಚೂರು ಮಸ್ತ್ ಇಂಪ್ರೂವ್ಮೆಂಟ್ ಪಡಾಪುಂಡು ಶೂರ್ ಸರ್ ಓಕೆ ಅವು ಕೊರಿಯೋಗ್ರಫಿ ಮನ್ಪುನಗಲ ಇರ್ನ ಬಾಡಿಗೆ ಪಂಡ ಓ ಸೂಟ್ ಆಪುಂಡು ಓ ಸೆಟ್ ಆಪುಂಡು ಜಬರ್ದಸ್ತಿ ಪಾಡ್ರೆಲ್ಲ ಅಂದ ಆಪುಜಿ ದೇಪಂಡ ನಿಕ್ಲೆಗ್ ಮನ್ಪುನ ಕೆಲವರ ತಪ್ಪುಂಡು ಮಿಸ್ಟೇಕ್ಸ್ ಆಪುಂಡು ಓಕೆ ಆಂಡ ಓವರ್ ಆಲ್ ತೂಯರ್ ಪಂಡ ಎಂಟರ್ಟೈನ್ಮೆಂಟ್ ಇತ್ತನ್ ಎಂಗ್ಲೆ ಬಾರಿ ಖುಷಿ ಅಂಡಿರಿ ತೂದು ಫುಲ್ ಔಟ್ ಫಿಟ್ ಎಡ್ಡೆ ಉಂಡು ಇರ್ನ ಬಾರಿ ಪೊರ್ಲು ತೋಜೊಂದಿಲ್ಲರಿ ಇರ್ನ ಗಾಗ್ರ ಸ್ಟೆಪ್ ಎಡ್ಡೆ ಉಂಡು ಅವರ ಮನ್ಪೊಡಿದ್ ಮನ್ತೋಜ ಬಲ್ತೆಗೆ ಟಿವಿ ಪೇ ಬ್ರೇಕಿಂಗ್ ನ್ಯೂಸ್ ಹಾಯ್ ರೆ ಮೇರೆ ಗಾಗ್ರ ಸೂಪರ್ ಇರ್ನಂದು ಎಫರ್ಟ್ಗೆ ಯಾನ್ ಹ್ಯಾಟ್ಸ್ ಅಪ್ ಮನ್ಪೆ ಪ್ಲೀಸ್ ಎನ್ನೊಂಜಿ ಅಡ್ವೈಸ್ ದಾದ ಪಂಡ ಗಿವ್ ಅಪ್ ಮನ್ಪೆರ ದಾಲೇಜಿ ನೆಟ್ ಎಂಕ್ಲ ಅಂದೇನು ಒಂಜಿ ಮೋಟಿವೇಶನಲ್ ಒಂದು ದೇತೊನ್ಲೆ ವರ್ಕ್ ಹಾರ್ಡ್ ದಾಲ ಲಿಜ್ಜಿ ಕೊರಿಯೋಗ್ರಾಫರ್ಡ ಪನ್ಲೆ ಕುಲ್ಲೆ ಕೌನ್ಸ್ಡ್ ಪ್ರಾಕ್ಟೀಸ್ ಮನ್ಪುಲೆ ಬೊಕ ಆವಂದಿ ನೇನು ಪಂಡ ಜಾಸ್ತಿ ಫೋರ್ಸ್ ಮಂತದ್ದು ಮನ್ಪುನ ಬೊಡ್ಚಿ ಆಂಡ ಇರ್ನ ಎಫರ್ಟ್ ಬೊಕ ಆಕ್ಟ್ ಬಾರಿ ಎಂಟರ್ಟೈನ್ಮೆಂಟ್ ಇತ್ತನು ಖುಷಿ ಆಂಡ್ ಇರ್ ಇಂಚೆನ ಒಂಜಿ ಸ್ಪಿರಿಟ್ ಉಪ್ಪಾಡು ಬಾಕಿ ದಕ್ಲೆಲ್ಲ ಇನ್ಸ್ಪಿರೇಷನ್ ಆವಾಡು ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆರು ಬಂದಿರ ಆವಂದಿನ ಮಲ್ಪೆರ ಪೋಚಿ ಬಟ್ ಎನ್ನ ಲೆಕ್ಕಡು ಈರು ಒಂಜಿ ಪೊಣ್ಣಾದು ಬಟ್ ಪೊಣ್ಣಾದ ಬಣ್ಣ ರೆಸ್ಟ್ರಿಕ್ಷನ್ಸ್ ಅತ್ತೆ ಬಟ್ ಯೂಶಲಿ ಬೈಕ್ ಮಾತ ಬಿಡ್ಪುಣ ಆಣೋಲ್ ಜಾಸ್ತಿ ಈರೊಂಜಿ ಪೊಣ್ಣಾದು ಒಂಜಿ ಕಾರ್ಡು ಒಂಜಿ ಕೈಟ್ ಬುಲೆಟ್ ಬಿಡ್ಪಾರ ಬಣ್ಣಗ ಡ್ಯಾನ್ಸ್ ಬೈಕ್ ಟ್ರೈ ಮಾಡ್ತಿದ್ದೆ ಡ್ಯಾನ್ಸ್ ಬುಲೆಟ್ ಬಿಡ್ಪೇರಿಗೆ ಡ್ಯಾನ್ಸ್ ಇರ್ದಾದ ಬಟ್ ಏತ್ ಇಂಚದ ಟಿವಿ ಅವರ 42 ಇಂಚ ಅವ ಹೆಂಗ್ ಇಡೀ ಪರ್ಫಾರ್ಮೆನ್ಸ್ ಟಿವಿ ತೋಜಾರದೆ ಕನ್ಫರ್ಮ್ ಅವು ಟಿವಿ ಏನು ನಮ್ಮ ಒಂಜೊಂಜಿ ದೊತ್ತೊನ್ಗನ ಅಂತ ಇವಾಗ ನೆಕ್ಸ್ಟ್ ರೌಂಡ್ ಬಂದ ಒಂದು 9 ಸೆನ್ಸ್ ಜಾಗದೆದ್ದಿ ಬರೀ ಹಿಡ್ದ ಸ್ಟೇಜ್ ಒಂಚೂರು ಎಲ್ಲ ಎಲ್ಲಗೊಂಡಿರ ಕತೆ ಯಾವ ಕೂಡ ಎಂಡ ಲೈಟ್ಸ್ ಮಲ್ಟಿ ಟ್ಯಾಲೆಂಟೆಡ್ ಇರು ಕಾನ್ಫಿಡೆಂಟ್ ಅಂತೂ ಸೂಪರ್ ಉಂಡಿರ್ನ ಆಂಡ ಇರೊಂಚೂರು ಫೋಕಸ್ ಆನ್ ಯುವರ್ ಡ್ಯಾನ್ಸಿಂಗ್ ಓಕೆ ಸ್ಟೆಪ್ಸ್ ಒಂಚೂರು ದಾಮಂಡ ಕಾಂಪಿಟಿಷನ್ ಅತ್ತೆ ಈತು ಮಲ್ಲ ಪ್ರೋಗ್ರಾಮ್ ಒಂದುಂಡು ಕುಡ್ಲಾಡು ಇಡೀ ಕರ್ನಾಟಕಡು ಫೇಮಸ್ ಆತ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ನೆಕ್ ನಮ್ಮದಾದ ಎಕ್ಸ್ಪೆಕ್ಟ್ ಮನ್ಪ ಇರಡ್ದು ಸ್ಟೆಪ್ಸ್ ಅಂದತ್ತು ಒಂಜಿ ಎಡ್ಡೆ ಪರ್ಫಾರ್ಮೆನ್ಸ್ ಹೆಂಗ್ಲ ಎಕ್ಸ್ಪೆಕ್ಟ್ ಮನ್ಪ ಆಯ್ತು ಹೆಂಗ್ಲ ಬಾಯ್ಡ್ ಕೆಲವು ಬರ್ಪುಂಡು ಚಂಡಮಾರುತ ಬರ್ಪುಂಡು ಕೆಲವು ತೆಡಿಯಲ್ ಬರ್ಪುಂಡು ಓಕೆ ಥ್ಯಾಂಕ್ ಯು ಸೊ ಇರೇ ದಾದಮದ ಬರ್ಪುಂಡು ಉಂಡಾರ ಬೈಕ್ ರೈಡಿಂಗ್ ಮಲ್ಪರು ಬೊಕೊಂದು ರವೀಂದ್ರ ಜಡೇಜಾ ಬೊಕ ಬೇತ ದಾದಮದ ಬರ್ಪುಂಡು ಇರಿಗೆ ಆಕ್ಟಿಂಗ್ ಮನ್ಪರ ಬೊಕ ದಾದಮದ ಬರೀತಾರೆ ರೇಟ್ ಬೈಕ್ ರೈಡಿಂಗ್ ಸಿಂಗಿಂಗ್ ಡ್ಯಾನ್ಸಿಂಗ್ ಆಕ್ಟಿಂಗ್ ಅಡಿಗೆ ನೋ ಕಂಟೆಂಟ್ ಡೂಯಿಂಗ್ ಇನ್ ದ ಹೌಸ್ ಓಕೆ ನೋ ಪ್ರಾಬ್ಲಮ್ ಸೊ ಇರ್ನ ಹಸ್ಬೆಂಡ್ ಆದ್ ಸಪೋರ್ಟ್ ಮಲ್ತೊಂದಿಲ್ಲ ದಟ್ ಇಸ್ ರಿಯಲಿ ಗ್ರೇಟ್ ಯು ಆರ್ ಸೋ ಲಕ್ಕಿ ಸೊ ಅರ್ ನಮಗೆ ದಾದನ ಪನ್ಪುಂಡ ಪನೋಲಿ ಯಾನ್ ಜಾನು ಅಂದಲೆ ಪುಣ್ಯಾರೆಗ ಜಾನು ಅವು ಅವೇ ಟ್ಯೂನ್ ಅವು ಜಾನುಗಳೊಂದು ಅವ್ನು ಫೀಲ್ ಬೇಡ ಜಾನು ದಂಡಾಪ್ನೆ ಜಾನು ಅಂಜದಲೆ ಪುನೀರ್ ಪಲ್ಲೆ ಜಾನು ಪಲ್ಲೆ ಬಾಕಿದ ಆರೆ ಕೇಬಲ್ ಟೆಕ್ನಿಷಿಯನ್ ಅದು ವರ್ಕ್ ಮಾಡ್ತಂದಿರ್ಲೇರೆ ಅರೆ ಟೈಮ್ ತಿಕ್ಕೊಂಡು ಅದೇ ಬೇಲೆ ಅಂತಾರೆ ಎನಿವೇಸ್ ಪ್ಲೀಸ್ 6 o'clock ಬರ್ಪೇರು ಅಯ್ಯ ಬಕಾರ್ನ ಡ್ಯೂಟಿ ಇಲ್ಲ ಎಂಗ್ಲೊಂಜೂರು ಹೋಗ್ತಿನಾರ್ ಫುಲ್ ಪಂಡೆ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಇರಕಂಚನ ಕಣ್ಣನೆ ತೆಗಿದಾರ ಮಂಡ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪ್ರತಿ ಸೀಸನ್ಲ ಬರೋಲಿ ಇದಾಗ ಬಂಡ ಇಲ್ಲದ ಮತ್ತೆ ಹಾರ್ತ್ಕೊಂಡು ಇರುತ್ತೆ ಎನಿವೇಸ್ ಇರ್ನ ಒಂಜಿ ಏನನ್ಬೇರಿ ಎಂಜಾಯ್ಮೆಂಟ್ ದ ಪರ್ಫಾರ್ಮೆನ್ಸ್ ಇತ್ತನದು ಸೊ ಐಗೋಸ್ಕರ ಎಂಗ್ಲನ ಕಡೆಡ್ದೊಂಜಿ ಮೋಕೆದ ಗಿಫ್ಟ್ ಬರೋಲಿ ಎಸ್ ಇಲ್ಲಡೆ ಇರಗೆ ಯೂಸ್ ಆಗಿಲ್ಲ ಕಂಡನಿಗೆ ಯೂಸ್ ಆಪುನಂಚಿನ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ದಾದ ಬನ್ಪರ ಕಂಡ ದಾದ ಅನ್ಬರ ಬರ್ನೆಟ್ ಫಿಶ್ ಫ್ರೈ ಹೋಯ್ನಾರ್ ಓಕೆ ಎನಿವೇಸ್ ಓಕೆ ಒಂದು ಸನ್ ಪ್ರೀಮಿಯಂ ದಕ್ಕಲ್ನ ಹೋಲ್ ವೀಟ್ ಚಕ್ಕಿ ಆಟ ನೆಟ್ಟೆ ಏನು ಅನ್ಬರ ಕಂಡ ಯಾನೇ ಮಲ್ಪ ಯಾರಿಗೆ ಗೊತ್ತಿದ್ದಿ ಅಂದ ಆರು ಬೊಕ್ಕ ಬಂಗ ಅವರಿಗೆ ಪಾಪ ಸೊ ಒಂದೇಟು ಒಂದು ಕನ್ಫರ್ಮ್ ಕಂಡನಿಗೆ ಫ್ಲೋರ್ ಕ್ಲೀನರ್ ವೀಕೆಂಡ್ ಇಟ್ಕೊರ್ಲಾರೀಗ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ನೆಕ್ಸ್ಟ್ ರೌಂಡ್ ಬತ್ತನ ರವೀಂದ್ರ ಜಡೇಜಾ ಫಾರ್ಮ್ ಉಂಡತೆ ಕೂಡ ಕನ್ಲೆ ಇರಿಗೆ ಎನ್ನ ಸೈಡ್ ಆಲ್ ದ ಬೆಸ್ಟ್ ಕಂಡನ ಮಾತ ವಿಷಯ ಪಂತಾರೆ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಡಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ನ ಈಗ ತಾನೇ ಫುಲ್ಲು ಸ್ಟೇಜ್ ಅನ್ನು ಅದರ ಜೊತೆಗೆ ಜಡ್ಜಸ್ ಅನ್ನು ಆಂಕರ್ಸ್ ಅನ್ನು ಎಲ್ಲರನ್ನು ಒಂದೇ ಮುಷ್ಟಿಯೊಳಗೆ ತಂದಿಟ್ಟಿದ್ದಾರೆ ದಟ್ ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಸೂಪರ್ ಮಾಮ್ ದಟ್ ಈಸ್ ರೇಷ್ಮಾ ವಿಲ್ಮಾ ಡಿಸೋಜಾ ಅವರು ಓಕೆ ಅಲ್ಲ ಮರ ನೀವು ಆಗ ಒಂದು 3 ಸಲ ಹೇಳಿದ್ರಿ ನಮ್ಮ ಊರು ಅಂತ ಬೈಕ್ ರೈಡ್ ಮಾಡೋದನ್ನ ನಾನು ನೋಡ್ಲೇ ಇಲ್ಲ ನಮ್ಮ ಊರಲ್ಲಿ ನಾನು ಅಟ್ಲೀಸ್ಟ್ ಸ್ವಲ್ಪ ನಾನು ಅದು ಟಿಪ್ಸ್ ಕಲಿತಿದ್ದೆ ನಾನು ಇನ್ನೂ ಬೈಕ್ ಕಲಿತೇ ಇಲ್ಲ ಇನ್ನೂ ಖಾಲಿ ಬಿಡ್ತಾ ಇರೋದು 2 ವೀಲರ್ ಅಲ್ಲಿ
ಹಾ ಬೈಕ್ ಬಿಡ್ಲಿಕ್ಕೆ ಕಲಿಸುವ ಬೇಗ. ನಮ್ಮ ಊರಂತ ಹೇಳಿದ್ರು ಮಾರೆ ಅಮ್ಕ ವಿಷಯ ಗೊತ್ತು ನಮ್ಮಕ್ಕ ಸಮ ಗೊತ್ತು ನಾಯಿನೆ. ಬಟ್ ಎನಿ ಹೌ ರಿಯಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದೆ, ನಿಮ್ಮ ಎಲ್ಲ ಟ್ಯಾಲೆಂಟ್ಸ್ಗಳನ್ನು ನೋಡಿದೆ, ಆ್ಯಂಡ್ ರಿಯಲಿ ಹ್ಯಾಟ್ಸ್ ಆಫ್. ಬೈಕ್ ಬಿಡ್ತೀರಾ, ಎಲ್ಲವೂ ಮಾಡ್ತೀರಾ, ಕೆಲಸ ಮಾತ್ರ ಹಸ್ಬೆಂಡ್ ಕೈಯಲ್ಲಿ ಬಿಟ್ಟಿದ್ದೀರಾ. ಸೊ ಎನಿ ಹೌ ಹೇಗೆ ಅನಿಸ್ತು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿ? ಸೂಪರ್, ವಂಡರ್ಫುಲ್. ಒಂದು ಚಾನ್ಸ್ ಕೊಟ್ಟದಕ್ಕೆ ನಮ್ಮ ಟಿ ವಿ ಹಾಗೂ ಇಲ್ಲಿ ಮಾಡುತ್ತಿರುವ ಎಲ್ಲ ನಮ್ಮ ವರ್ಕರ್ಸ್ ಅಂದರೆ ಹೆಲ್ಪ್ ಮಾಡುವವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅವರು ಮಾಡಿದ ಹಾರ್ಡ್ ವರ್ಕಿಂಗ್, ಅವರ ವರ್ಕಿಗೆ ಎಂದೂ ಮಿತಿ ಇಲ್ಲ. ದೇವರವರನ್ನು ಆಯುಷ್ಯಾರೋಗ್ಯ ಕೊಡಲಿ ಅಂತಲೇ ನಾನು ಬೇಡ್ತೇನೆ. ಸೂಪರ್ ಸೂಪರ್. ಈಗ ನೆಕ್ಸ್ಟ್ ರೌಂಡಿಗೆ ನೀವು ಸೆಲೆಕ್ಟ್ ಆದ್ರಿ ಅಂತ ಯೋಚಿಸಿ. ಸೊ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ರೌಂಡಲ್ಲಿ ಬೈಕನ್ನು ಸ್ಟೇಜಿಗೆ ತರ್ತೀರಾ? ಟ್ರೈ ಮಾಡ್ತೇನೆ ಡೆಫಿನೆಟ್ಲಿ. ಬೊಡ್ಡ ಇಂಬೇರು ಮಲ್ಲ JCB ಸ್ಟೇಜಿನ ಕುತ್ತಕಂಡೆ ಮಲ್ಪರಲ್ಲೇರು. ಬಟ್ ಎನಿ ಹೌ ಹೋಪ್ ಫಾರ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್ ಇಫ್ ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು. ಎಸ್, ಓಕೆ. ಸೊ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸುವಂಥ ಸಮಯದಲ್ಲೂ ಕೂಡ ಇನ್ನೊಂದು ಖುಷಿಯನ್ನು ಹಂಚುವಂತಹ ಸಮಯ. ಅದು ಏನು ಅಂತಂದರೆ, ರೆವಿಂಟೋ ಅವರು ಈ ಒಂದು ಗಿಫ್ಟ್ ಹ್ಯಾಂಪರನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತಂದರೆ, ಇದು ಯುನಿಶೇಡ್ ಪ್ಲಸ್ ಕ್ರೀಮ್ ಅಂತ. ಇದನ್ನು ಯಾಕೆ ನೀವು ಬಳಸಬೇಕು ಅಂತ ಕೇಳಿದ್ರೆ, ಸಂಪೂರ್ಣವಾಗಿ ನೈಸರ್ಗಿಕಯುತವಾಗಿರುವಂತಹ ಕುಂಕುಮ, ಹರಿದ್ರ, ಜ್ಯೇಷ್ಠ ಮಧು ಮೊದಲಾದಂತಹ ಗಿಡ ಮೂಲಿಕೆಗಳ ಸಾರದಿಂದ ತಯಾರು ಮಾಡಿರುವಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನು ಪ್ರತಿದಿನ ನೀವು ಬಳಸಿದ್ರೆ, ಮುಖದಲ್ಲಿ ಏನಾದರೂ ಕಲೆ ಇದ್ದರೆ ಆ ಕಲೆಗೆ ಮುಕ್ತಿ ಸಿಗುತ್ತೆ. ನಿಮ್ಮ ಮುಖ ಪಳಪಳ ಅಂತ ಹೊಳೆಯುತ್ತೆ. ನಂದೊಂದು ಸ್ವಲ್ಪ ಶೈನಿಂಗ್ ಇದೆ, ಜಾಸ್ತಿ ಇಲ್ಲ, ಒಂದು ಸ್ವಲ್ಪ. ಅದಕ್ಕೆ ಕಾರಣ ಇದೇ ಪ್ರಾಡಕ್ಟ್ ಅಂತ ಹೇಳಿದಾಗ ತುಂಬಾ ಖುಷಿ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಏಜ್ 25 ಆಗಿರುತ್ತೆ, ಮುಖದಲ್ಲಿ ಸ್ವಲ್ಪ ನೆರಿಗೆ ಎಲ್ಲ ಬಂದಿರುತ್ತೆ. ಆವಾಗ ಯಾಕೆ ಹಿಂಗೆ ಅಂತ ಅನಿಸಿದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ, ನಿಮ್ಮ ನೆರಿಗೆ ಎಲ್ಲ ಊರಿಂದ ಆಚೆಗೆ ಹೋಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದನ್ನು ಕೊಡಬೇಕು ಅಂತಂದರೆ ಯಾರಿಗೆ ಅಂತ ಜಡ್ಜಸ್ ಹೇಳಬೇಕು. ಸೊ ಜಡ್ಜಸ್ ದಯವಿಟ್ಟು ಹೇಳಿ, ಯಾರು ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ವಿನರ್? ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ಗೋಸ್ ಟು ನಮ್ಮ ಅಪ್ಸರ ಆಲಿ ಲಾವಣಿ ಕ್ವೀನ್ ಅಕ್ಷತಾ ಕೆವಿ. लट-पट कमर दामिनी अधर रागिनी मेरे दर आई कैसी सजी धजी देखो मेरे पिया की सारी जिया से बारी मेरे अंगना में देखो. ಓಕೆ, ಅಕ್ಷತಾ ಕೆವಿ ಅವರು ಎಲ್ಲೇ ಇದ್ರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಸೊ ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇಷ್ಟ ಆಗಿ ಒಂದು ಅವಾರ್ಡನ್ನು ಕೊಡ್ತಾ ಇದ್ದಾರೆ. ಪ್ಲೀಸ್. ಅಪ್ಸರ ಆಲಿ ಅಕ್ಷತಾ ಕೆವಿ. ಓಕೆ, ಅಲ್ಲ, ಅಪ್ಸರ ಆಲಿ ಯಾರು, ಅಕ್ಷತಕ್ಕೆ 4 ಜನ ಇದ್ದಾರೆ, ನೀವು ಒಬ್ಬರೇ ಬಂದಿದ್ದೀರಾ? ಒಬ್ಳೆ 4ಕ್ಕೆ ಸಮ. ವಾಟ್ ಅ ಡೈಲಾಗ್ ಮ್ಯಾನ್. ಥ್ಯಾಂಕ್ ಯು ಸೋ ಮಚ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಎಸ್, ಖಂಡಿತ ಈಗಲೇ ಗ್ಲೋ ಇದ್ದೀರಾ, ಇನ್ನು ಡಬಲ್ ಗ್ಲೋ ಆಗ್ತೀರಾ. ನೆಕ್ಸ್ಟ್ ಲೈಟೇ ಬೇಕಾಗಿಲ್ಲ ನಿಮಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಓಕೆ, ಅಂತೂ ಇಂತೂ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸೋವಂಥ ಸಮಯ. ಡೆಫಿನೆಟ್ಲಿ ಕಾರ್ಯಕ್ರಮ ಮುಕ್ತಾಯ ಆಗೋವಂಥ ಟೈಮಲ್ಲಿ ಅಯ್ಯೋ ಇನ್ನೂ ಒಂದೆರಡು ಪರ್ಫಾರ್ಮೆನ್ಸ್ ಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಒಂದು ಸ್ಟಾರ್ಟ್ ಅಂತ ಇದ್ದ ಮೇಲೆ ಎಂಡ್ ಅಂತ ಇರಲೇಬೇಕು, ಒಂದು ಎಂಡ್ ಅಂತ ಇದ್ದ ಮೇಲೆ ಮತ್ತೆ ಅದು ಸ್ಟಾರ್ಟ್ ಆಗಲೇಬೇಕು. ಮುಂದಿನ ಎಪಿಸೋಡ್ ಮತ್ತೆ ಶುರುವಾಗುತ್ತೆ. ಅಲ್ಲಿಯ ತನಕ ನೀವೇನು ಮಾಡಬೇಕು, ನಮ್ಮ ಟಿ ವಿಯಲ್ಲಿ ಇನ್ನಷ್ಟು ಬ್ಯೂಟಿಫುಲ್ ಆಗಿರುವಂತಹ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ಸೊ ಮತ್ತೆ ತಾಯಂದಿರ ನೃತ್ಯವನ್ನು ನೋಡುವಂತಹ ವೇದಿಕೆ, ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿ ತನಕ ಮುಖದಲ್ಲಿ ದಯವಿಟ್ಟು ನಗು ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಬೇಕು ಅಂತಂದರೆ ನನ್ನನ್ನು ಸ್ವಲ್ಪ ಮಿಸ್ ಮಾಡಿ. ಮತ್ತೆ ಸಿಗೋಣ, ನೋಡ್ತಾ ಇರಿ ನಮ್ಮ ಟಿ ವಿ. ಥ್ಯಾಂಕ್ ಯು ಸೋ ಮಚ್.